Praise the Lord. Thank you, Jesus. Hallelujah, Lord. Thank you, Glory Jesus. to Praise you. Jesus. Hallelujah. Heavenly Hallelujah. Father, we thank you, we Thank you, praise you. Jesus. As Praise we the are Lord. gathered, Thank you, Jesus. Lord, teach us, O Lord, how to forgive, because it's so difficult to forgive. Father God, help us to know through the Holy Scriptures how it is possible to forgive when we are rejected, when we go through terrible situations and trials and circumstances in our life. Through the example of Jesus, teach us through the Holy Scriptures, O Lord, how is it possible to forgive? Because as human beings, it is very, very difficult to forgive, especially when we are going through that pain. We ask you, Father, take us through the Holy Scriptures and reveal to us the truths, the secrets, the mysteries that are hidden from the world. Help us, O Lord, to understand these truths and apply them in our life. We thank you, we praise you in the name of Jesus. Amen. Amen. ಹೌದು ಪ್ರೀತಿಗಳ ತಂದೆಯೇ, ಮತ್ತೊಂದು ಹೊತ್ತು ನಮ್ಮೆಲ್ಲರನ್ನ ನಿಮ್ಮ ಪ್ರಸನ್ನತೆ ಅಡಿಯಲ್ಲಿ ಈ ದಿನದಲ್ಲಿ ಒಂದುಗೂಡಿಸಿರುವುದಕ್ಕಾಗಿ ಸ್ತೋತ್ರ. ಇಂದು ವಿಶೇಷವಾಗಿ ಕ್ಷಮೆಯ ಬಗ್ಗೆ, ಯಾವ ರೀತಿ ನಾವು ಕ್ಷಮಿಸುವಂಥದ್ದು, ಕ್ಷಮಾಪಣೆ ಅಂದ್ರೆ ಏನು ಎಂಬುದಾಗಿ ಅದರ ಬಗ್ಗೆ ಒಂದು ಆಳವಾದ ರಹಸ್ಯವನ್ನು ನೀವು ನಮಗೆ ಕಲಿಸಿಕೊಡುವುದಕ್ಕಾಗಿ ಸ್ತೋತ್ರ. ಹೌದು ಪ್ರೀತಿಗಳ ತಂದೆಯೇ, ವಿಶೇಷವಾಗಿ ನಾವು ನಮ್ಮ ವಿರೋಧವಾಗಿ ಬಂದಿರುವಂಥ ವ್ಯಕ್ತಿಗಳನ್ನ ನಾವು ಕ್ಷಮೆ ಕೊಡ್ಲಿಕ್ಕೆ ಮನುಷ್ಯರ ಅಂತ ನಮಗೆ ಖಂಡಿತವೂ ತುಂಬಾ ತೀರಾ ಕಷ್ಟವಾದದ್ದು. ಆದ್ರೆ ಇಂದು ಪ್ರಭು ಯೇಸುವೇ, ನೀವು ಯಾವ ರೀತಿ ನಿಮಗೆ ನೋವನ್ನು ಕೊಟ್ಟಂತಹ, ನಿಮಗೆ ಅಂತ ಭಯಂಕರವಾದಂತಹ ಶಿಕ್ಷೆಯನ್ನು ಕೊಟ್ಟಂತಹ, ಯಾತನೆಯನ್ನು ಉಂಟು ಮಾಡಿದಂತಹ ಅಂತ ವ್ಯಕ್ತಿಗಳನ್ನ ನೀವು ಕ್ಷಮಿಸಿದಿರಿ ಎಂಬುದಾಗಿ ನಿಮ್ಮ ಆ ಅತಿ ಪರಿಶುದ್ಧವಂತ ನಿಮ್ಮ ವಾಕ್ಯದ ಮೂಲಕ ನಮಗೆ ಆ ಆಳವಾದ ರಹಸ್ಯವನ್ನು ನೀವು ಪ್ರಕಟಪಡಿಸುವುದಕ್ಕಾಗಿ ಕೂಡ ನಿಮಗೆ ಕೋಟಿಗಳು ಸ್ತೋತ್ರಪ್ಪ. ಹೌದು ಅಪ್ಪ ತಂದೆಯೇ, ನೀವು ನಮ್ಮನ್ನು ಪ್ರೀತಿಸುವಂತ ದೇವರಾಗಿದ್ದೀರಿ. ನಮ್ಮ ಬಗ್ಗೆ ಅನೇಕ ಮಹತ್ವದ ಯೋಜನೆಗಳನ್ನ ಹಾಕಿಕೊಂಡಿದ್ದೀರಿ. ಇಂದು ವಿಶೇಷವಾಗಿ ನಿಮ್ಮ ಪವಿತ್ರವಾದಂತ ವಾಕ್ಯಗಳ ಮೂಲಕ ನಮ್ಮನ್ನ ನೋಯಿಸುವಂತ ವ್ಯಕ್ತಿಗಳನ್ನ, ನಮಗೆ ನೋವನ್ನು ಉಂಟು ಮಾಡಿದಂತ ವ್ಯಕ್ತಿಗಳನ್ನ ನಾವು ಯಾವ ರೀತಿ ಕ್ಷಮಿಸಬೇಕೆಂಬುದಾಗಿ ನಿಮ್ಮ ಪವಿತ್ರ ವಾಕ್ಯಗಳ ಮೂಲಕ ನಮಗೆ ಸರಳವಾಗಿ, ಸುಲಭವಾಗಿ ಅರ್ಥವಾಗುವಂತ ರೀತಿಯಲ್ಲಿ ಕಲಿಸಿಕೊಡುವುದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಈ ನಿಮಿಷದಲ್ಲಿ ನಾವು ನಿಮ್ಮ ಆ ಪರಿಶುದ್ಧವಾದಂತ ಪವಿತ್ರ ರಕ್ತದಲ್ಲಿ ತೊಳೆದಿರುವಂತ ನಾವು ಯಾವ ರೀತಿ ಆ ಕ್ಷಮೆಯಲ್ಲೇ ಮುನ್ನಡಿಬೇಕು, ಕ್ಷಮಾಪಣೆಯಲ್ಲೇ ನಾವು ಮುನ್ನಡಿಬೇಕೆಂಬುದಾಗಿ ನಿಮ್ಮ ವಾಕ್ಯದ ಮೂಲಕ ಕಲಿಸಿಕೊಡುವುದಕ್ಕಾಗಿ ಸ್ತೋತ್ರ. ರಕ್ಷಕ ನಾಮದಲ್ಲಿ, ಪ್ರಭು ಯೇಸುವಿನ ನಾಮದಲ್ಲಿ ಎಂದು ಅತ್ಯದ್ಭುತವಾದಂತಹ ಒಂದು ರಹಸ್ಯವನ್ನು ನೀವು ಬಹಿರಂಗ ಮಾಡುತ್ತೀರಿ ಎಂಬುದಾಗಿ ಪ್ರಭು ಯೇಸುವಿನ ನಾಮದಲ್ಲಿ ನಂಬಿ ನಾವು ಪ್ರಾರ್ಥಿಸಿದ್ದೇವೆ ನಮ್ಮ ಜೀವದ ತಂದೆಯೇ. ಆಮೆನ್, ಆಮೆನ್, ಆಮೆನ್. Let's go to Luke chapter 23. Luke chapter 23, verse number 33 to 34. Luke 23, 33 to 34. When they came to the place called the Skull, there they crucified him and the criminals, on the right and the other on the left. One on the right and the other on the left. But Jesus was saying, Father, forgive them, for they do not know what they are doing. And they cast lots, dividing up his garments among themselves. Luke chapter 23, 33 to 34. ಲೂಕನ ಸುವಾರ್ತೆ 23ನೇ ಅಧ್ಯಾಯ ವಾಕ್ಯ 33 ಮತ್ತು 34. ಕಪಾಲ ಎಂಬ ಸ್ಥಳಕ್ಕೆ ಬಂದು ಸೇರಿದ ಮೇಲೆ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಏರಿಸಿದರು. ಆ ಇಬ್ಬರು ಅಪರಾಧಿಗಳಲ್ಲಿ ಒಬ್ಬನನ್ನು ಯೇಸು ಸ್ವಾಮಿಯ ಬಲಗಡೆಯಲ್ಲೂ ಮತ್ತೊಬ್ಬನನ್ನ ಅವರ ಎಡಗಡೆಯಲ್ಲೂ ಶಿಲುಬೆಗೆ ಏರಿಸಿದರು. ಆಗ ಯೇಸು, ಪಿತನೇ, ಇವರನ್ನ ಕ್ಷಮಿಸಿ, ತಾವೇನು ಮಾಡುತ್ತಿರುವರೆಂದು ಇವರು ಅರಿಯರು ಎಂದರು. ಸೈನಿಕರಾದರೋ ಯೇಸುವಿನ ಬಟ್ಟೆಗಳನ್ನು ಚೀಟು ಹಾಕಿ ಹಂಚಿಕೊಂಡರು. In our everyday life, we face so many trials, so many problems, so many negative things happening in our life. ನಮ್ಮ ಅನುದಿನದ ಜೀವಿತದಲ್ಲಿ ನಾವು ನೋಡೋದಾದ್ರೆ ಅನೇಕ ವಿಧವಾದ ನಕಾರಾತ್ಮಕ ಕಾರ್ಯಗಳು, ನಮಗಿಷ್ಟವಿಲ್ಲದಂತ ಕಾರ್ಯಗಳು, ಅನೇಕ ತೊಂದರೆ ಕಾರ್ಯಗಳು ನಮ್ಮ ಜೀವನದಲ್ಲಿ ಸಂಭವಿಸುವುದನ್ನು ನಾವು ಕಾಣ್ತೇವೆ. There are thoughts to kill ourselves. There are thoughts, what is the reason that I should live anymore? All these things come into the mind because many a times the
problems and the pain that arises is through our own relationships, our misunderstanding, and our own. There is a quarrel, there is a fight, there is a rejection, and everything is gone into a chaos. There are people who have lost their jobs, they have financial crisis. No matter how much they are praying, everything seems to have gone on the wrong side. Nothing in this world is in their favor, and that's the time the person speaks to the loved one that I want to give up my life, and there is no feeling on the other side. The other person says, go ahead and kill yourself. And all these things happen because the person begins to wonder, nobody cares about me anymore. And all these thoughts create a depression, a negative emotion, and the person is in a chaotic situation. ಹೌದು, ಒಂದು ವ್ಯಕ್ತಿ ಅನ್ನದ ಜೀವಿತ ನೋಡೋದಾದ್ರೆ ಆ ವ್ಯಕ್ತಿಯ ಜೀವಿತದಲ್ಲಿ ಎಲ್ಲವೂ ಕೂಡ ಆ ವ್ಯಕ್ತಿಗೆ ವಿರುದ್ಧವಾಗಿ ಕಾರ್ಯಗಳು ಸಂಭವಿಸುವಾಗ, ಆ ವ್ಯಕ್ತಿಗೆ ವಿರುದ್ಧವಾಗಿ ಆ ನಕಾರಾತ್ಮಕದ ಪರಿಸ್ಥಿತಿಗಳು ಬರುವಾಗ, ಇವನ್ ಆ ವ್ಯಕ್ತಿ ಮನಸ್ಸಲ್ಲಿ ಈ ರೀತಿ ಒತ್ತಡ ಬರ್ತಾ ಇರ್ತದೆ. ಸೊ ನಾನಿದ್ದು ಏನ್ ಪ್ರಯೋಜನ, ನನ್ನನ್ನು ಯಾರು ಪ್ರೀತಿಸ್ತಾ ಇಲ್ಲ, ನಾನು ಅಂದ್ಕೊಂಡ ರೀತಿಯಲ್ಲಿ ಯಾವುದೇ ಕಾರ್ಯಗಳು ಒಳ್ಳೆ ಕಾರ್ಯ ನೆರವೇರ್ತಾ ಇಲ್ಲ. ಈ ರೀತಿಯ ಆಲೋಚನೆಗಳು ಪದೇ ಪದೇ ವ್ಯಕ್ತಿಯಲ್ಲಿ ಬಂದು ಕೊನೆಗೆ ನಾನು ಇರೋದಕ್ಕಿಂತ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ರೆ ಸಾಕು. ಅಂದ್ರೆ ಆ ವ್ಯಕ್ತಿ ಮನಸ್ಸಿನಲ್ಲಿ ಪದೇ ಪದೇ ಆಲೋಚನೆಗಳು ಬಂದು ತಾನು ಕೊಲೆ ಮಾಡ್ಕೊಳ್ಳೋ ರೀತಿಯಲ್ಲಿ ಒತ್ತಡವನ್ನು ಏರ್ತಾ ಇರ್ತದೆ. ಅಷ್ಟು ಮಾತ್ರವಲ್ಲ, ಈವನ್ ನನ್ನ ಪ್ರೀತಿ ಪಾತ್ರರು ಕೂಡ ನನ್ನನ್ನು ಪ್ರೀತಿಸ್ತಾ ಇಲ್ಲ. ಮತ್ತು ವಿಶೇಷವಾಗಿ ನಮ್ಮ ಆ ಪ್ರೀತಿ ಪಾತ್ರರ ಬಾಂಧವ್ಯದಲ್ಲಿ ಆ ಸಂಬಂಧ ಕಡಿದು ಹೋಗುವಂತ ಸಂದರ್ಭದಲ್ಲಿ ಅವರು ನಮ್ಮನ್ನ ಮನನೊಯಿಸುವಾಗ ಅಥವಾ ಅವರು ನಮ್ಗೆ ವಿರುದ್ಧವಾಗಿ ಅವರು ನಡೆದುಕೊಳ್ಳುವಾಗ, ಮಾತನಾಡುವಾಗ ಈ ರೀತಿ ಆಲೋಚನೆ ಪದೇ ಪದೇ ನಮ್ಮಲ್ಲಿ ಬರ್ತಾ ಇರುವುದುಂಟು. ಅಷ್ಟು ಮಾತ್ರವಲ್ಲ, ಅನೇಕ ಸಂದರ್ಭದಲ್ಲಿ ಅನೇಕ ಮಕ್ಕಳು ಉದ್ಯೋಗವನ್ನು ಕಳ್ಕೊಳ್ಳುವಾಗ, ಉದ್ಯೋಗ ಇಲ್ಲದಿರುವಾಗ, ಸಿಗದಿರುವಾಗ, ಅಥವಾ ಅವರ ಹಣಕಾಸಿನ ಕಾರ್ಯಗಳಾಗಿರ್ಬೋದು, ಅಥವಾ ಅವರ ಜೀವಿತದಲ್ಲಿ ಅವರು ಅಂದುಕೊಂಡ ರೀತಿಯಲ್ಲಿ ಕಾರ್ಯಗಳು ಸಂಭವಿಸದೆ ಅವರ ಪರವಾಗಿ ಸಂಭವಿಸದಿರುವಂತ ಸಂದರ್ಭದಲ್ಲಿ ಅವರ ಮನಸ್ಸಲ್ಲಿ ಬರುವಂತ ಆಲೋಚನೆಗಳು, ಈವನ್ ಅವ್ರು ಯಾರ ಬಳಿಯಲ್ಲಿ ಹೇಳ್ಕೊಂಡ್ರು ಕೂಡ ಈ ಪರಿಸ್ಥಿತಿಯನ್ನ ಯಾವ ಕಾರಣಕ್ಕೂ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ನೀನ್ ಅಂದ್ಕೊಂಡ ರೀತಿಯಲ್ಲಿ ಕರೆಕ್ಟ್ ಆಗಿದೆ, ಹೌದು ನಿನ್ನ ಪರಿಸ್ಥಿತಿ ನೋಡಿದ್ರೆ ನಿನ್ ಮೇಲ್ ಬರ್ಲಿಕ್ಕೆ ಸಾಧ್ಯವಿಲ್ವೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಈ ರೀತಿಯ ಆ ಪದಗಳನ್ನ ಆಲಿಸುವಾಗ ಆ ವ್ಯಕ್ತಿಯ ಮನಸ್ಸಲ್ಲಿ ಬರುವಂತ ಆಲೋಚನೆ, ಇಂಥ ನಕಾರಾತ್ಮಕದ ಪರಿಸ್ಥಿತಿಯ ಮಧ್ಯದಲ್ಲಿ ನಾನು ಯಾವ ಕಾರಣಕ್ಕೂ ಇದನ್ನು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ಈ ನೋವುಗಳನ್ನ ಯಾವ ರೀತಿಯಲ್ಲೂ ಕೂಡ ನಾನು ಈ ನೋವಿನಿಂದ ಹೊರಬರ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗಿ ನಾನು ನನ್ನನ್ನು ಕೊಲೆ ಮಾಡ್ಕೊಳ್ಳೋದೆ ಅಥವಾ ನನ್ನನ್ನು ನಾಶ ಮಾಡ್ಕೊಳ್ಳೋದೆ ಒಳ್ಳೇದು ಎಂಬುದಾಗಿ ಆಲೋಚನೆ ಮಾಡುವಂತಹ ಆ ಒಂದು ಸಂಗತಿಗಳು ಬರಬಹುದು. In a situation like this, how can I forgive my own people? How can I forgive when I'm in so much of pain, in so much of hurt? How can a person forgive in a situation like this? ಹೌದು, ಈ ರೀತಿಯ ಒಂದು ಸಂದಿಗ್ಧ ಪರಿಸ್ಥಿತಿಯ ಮಧ್ಯದಲ್ಲಿ, ಈ ನೋವಿನ ವಾತಾವರಣದ ಪರಿಸ್ಥಿತಿಯ ಮಧ್ಯದಲ್ಲಿ ಹೇಗೆ ತಾನೇ ಒಂದು ವ್ಯಕ್ತಿ ಆ ಪರರನ್ನ, ಅದ್ರಲ್ಲಿ ವಿಶೇಷವಾಗಿ ತಮಗೆ ನೋವನ್ನು ಕೊಟ್ಟಂತ ಕ್ಷಮಾಪಣೆ ಮಾಡ್ಲಿಕ್ಕೆ, ಕ್ಷಮೆ ಕೊಡ್ಲಿಕ್ಕೆ ಸಾಧ್ಯ? And how many times to forgive? No matter how many times the forgiveness is given, the person is still doing the same thing again and again, and hurting and hurting and hurting, and rejecting and rejecting and rejecting. So how many times can a person be forgiven when all those negative things continue to happen in his life? ಹೌದು, ಕ್ಷಮಾಪಣೆ ಕೊಡೋದಾದ್ರೂ ಕೂಡ ನಾನು ಎಷ್ಟು ಸಲ ಕ್ಷಮಾಪಣೆ ಈ ವ್ಯಕ್ತಿಗೆ ಪದೇ ಪದೇ ಕೊಡ್ತಾ ಇರುವಂಥದ್ದು. ನಾನು ಎಷ್ಟು ಕ್ಷಮಾಪಣೆ ಕೊಡ್ತೀನೋ ಅಷ್ಟೇ ಯಥೇಚ್ಛವಾಗಿ ನನ್ನ ತಿರಸ್ಕರಿಸ್ತಾನೆ, ನನ್ನ ಮನವೊಲಿಸ್ತಾನೆ, ನನ್ನ ತೊಂದರೆ ಕೊಡ್ತಾನೆ ಇರ್ತಾನೆ. ಆದ್ರೆ ಎಷ್ಟು ಸಲ ನಾನು ಈ ವ್ಯಕ್ತಿನ ಕ್ಷಮಾಪಣೆ ಕೊಡ್ಲಿಕ್ಕೆ ಸಾಧ್ಯ? ಅದು ಖಂಡಿತವಾಗಿ ನನ್ನಿಂದ ಸಾಧ್ಯವಾಗ್ತದ? In the passage that we took, Luke 23:33, there the word of God says, there they crucified him. There they crucified him. It is a one line given, there's not much detail given in that. But looking at the other scriptures in the Bible, we know how Jesus was crucified. ಸೊ ಇಲ್ಲಿ ನೋಡೋದಾದ್ರೆ ಲೂಕನ ಸುವಾರ್ತೆ 23ನೇ ಅಧ್ಯಾಯಕ್ಕೆ 33 ನೋಡೋದಾದ್ರೆ ಅಲ್ಲಿ ಜಸ್ಟ್ ಒಂದೇ ಒಂದು ಸಾಲಿನಲ್ಲಿ ಅದನ್ನ ಮುಗಿಸಲಾಗಿದೆ, ಯೇಸು ಸ್ವಾಮಿಯನ್ನ ಶಿಲುಬೆಗೆ ಏರಿಸಿದ್ರು ಎಂಬುದಾಗಿ. ಆದ್ರೆ ನಾವು ಬೈಬಲ್ ಇರುವಂತಹ ಬೇರೆ ಬೇರೆ ಕಡೆ ಇರುವಂತಹ ವಾಕ್ಯಗಳನ್ನು ನೋಡೋದಾದ್ರೆ
ಯೇಸುಸ್ವಾಮಿಯನ್ನ ಯಾವ ರೀತಿ ಯಾತನೆಯನ್ನು ಕೊಟ್ಟು ಚಿತ್ರ ಹಿಂಸೆಯನ್ನು ಕೊಟ್ಟು ಶಿಲುಬೆಗೆ ಏರಿಸಿದ್ರು ಎಂಬುದಾಗಿ ನಾವು ಅವುಗಳಲ್ಲಿ ನಾವು ಕಾಣಬಹುದು. We can never be able to understand deeply the agony that Jesus endured while he was on the cross. The physical suffering had been horrifying, unbearable, and impossible for anybody to bear. ಹೌದು, ನಮ್ಮ ಆ ವಾಕ್ಯ ನೋಡೋದು ನಮ್ಗೆ ಗೊತ್ತಾಗ್ತದೆ, ಯೇಸು ಕ್ರಿಸ್ತರು ಆ ಶಿಲುಬೆ ಮೇಲೆ ಅನುಭವಿಸಿದಂತಹ ಶಾರೀರಿಕವಾದಂತಹ ಯಾತನೆ ಅದು ನಿಜವಾಗಿಯೂ ಅನುಭವಿಸಲಾಗದಂತ ಇರುವಂತದ್ದು, ಇವನು ಊಹಿಸಲಿಕ್ಕೂ ಕೂಡ ಸಾಧ್ಯವಾಗದೇ ಇರುವಂತಹ ಅಂತ ಯಾತನೆಯನ್ನ ಯೇಸು ಸ್ವಾಮಿ ಅನುಭವಿಸಿದ್ರು ಶಿಲುಬೆಯ ಮೇಲೆ. Before Jesus was crucified, we know that he was scourged at the pillar, and when he was whipped, those hooks went deep into his flesh and tore open his flesh, that the Bible says even his bones could be seen and they could be counted. ಸೊ ಅಷ್ಟು ಮಾತ್ರವಲ್ಲ, ನಾವು ನೋಡ್ತೇವೆ, ನಮ್ಗೆಲ್ಲ ಚೆನ್ನಾಗಿ ತಿಳಿದಿದೆ, ಯೇಸು ಸ್ವಾಮಿನ ಶಿಲುಬೆಗೆ ಏರಿಸುವಂತ ಮೊದಲು ಕೀರ್ತನೆ 22ನೇ ಅಧ್ಯಾಯದಲ್ಲಿ ನೋಡುವಂತ ಪ್ರಕಾರ ಯೇಸು ಸ್ವಾಮಿಯನ್ನ ಒಂದು ಕಂಬದಲ್ಲಿ 2 ಕೈಗಳನ್ನ ಕಂಬದಲ್ಲಿ ಕಟ್ಟಿ, ಅಷ್ಟು ಮಾತ್ರವಲ್ಲ, ಅವರು ಕೊರಡೆಗಳಿಂದ, ರೋಮನ್ ಸೈನಿಕರು ಕೊರಡೆಗಳಿಂದ ಪದೇ ಪದೇ ಹೊಡೆಯುವಾಗ ಆ ಮಾಂಸದ ಖಂಡಗಳು ಕಿತ್ತು ಹೊರಗಡೆ ಬೀಳ್ತಾ ಇರೋದು ನೋಡ್ತಾ ಇದಾವೆ. ಅಷ್ಟು ಮಾತ್ರವಲ್ಲ, ಅಲ್ಲಿ ವಾಕ್ಯ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ, ಯೇಸು ಕ್ರಿಸ್ತರು ಅಂತ ಪರಿಸ್ಥಿತಿಯಲ್ಲಿ ಅವರ ಎಲುಬುಗಳನ್ನೆಲ್ಲ ಎಣಿಸ್ತಾ ಇದ್ರು ಎಂಬುದಾಗಿ. ಅಂದ್ರೆ ಅವರ ಮೂಳೆಗಳ ಮೇಲೆ ಮಾಂಸಖಂಡ ಇಲ್ಲದ ರೀತಿಯಲ್ಲಿ ಆ ರೋಮನ್ ಸೈನಿಕರು ಚಿತ್ರಹಿಂಸೆ ಕೊಟ್ಟಿದ್ದನ್ನು ಕೂಡ ನೋಡಿದ್ದೇವೆ. His face was disfigured and swollen. They had pulled out his beard from the root, and he was in torturous pain. ನಾವು ನೋಡ್ತೇವೆ, ಅವ್ರು ಎಷ್ಟು ಚಿತ್ರಹಿಂಸೆಗೆ ಒಳಗಾಗಿದ್ದಾರೆ ಅಂದ್ರೆ ಅವರ ಮುಖ ಕೂಡ ನರಪುತ್ರನ ಮುಖದಂತೆ ಇರ್ಲೇ ಇಲ್ಲ, ಮುಖ ವಿಕಾರಗೊಂಡಿದೆ. ಅಷ್ಟು ಮಾತ್ರವಲ್ಲ, ಅವರ ಗಡ್ಡದ ಕೂದಲನ್ನ ಸಂಪೂರ್ಣ ಜಟಿಸಿ ಎಳೆಯುವಾಗ, ಯಾವ ರೀತಿ ಮಳೆ ಬಿದ್ದಂತ ಸಂದರ್ಭದಲ್ಲಿ ಭೂಮಿಯ ಮೇಲೆ ಬೆಳೆದಿರುವಂತಹ ಹುಲ್ಲಿನ ಜೊಂಡನ್ನು ಎಳೆಯುವಾಗ ಆ ಮಣ್ಣಿನ ಸಮೇತನೇ, ಆ ಹುಲ್ಲುನ ಬೇರಿನ ಸಮೇತ ಮಣ್ಣಿನ ಸಮೇತ ಕಿತ್ಕೊಂಡು ಬರ್ತದೋ, ಅದೇ ರೀತಿ ಆ ಸೈನಿಕರು, ರೋಮನ್ ಸೈನಿಕರು ಯೇಸು ಸ್ವಾಮಿಯ ಆ ಗಡ್ಡದ ಕೂದಲು ಎಳೆಯುವಾಗ ಮಾಂಸ ಮುದ್ದೆಯೇ ಕಳಚಿಕೊಂಡು ಬಂದ್ಬಿಟ್ಟಿದೆ. ಅಷ್ಟೊಂದು ಚಿತ್ರಹಿಂಸೆಯನ್ನ ಯಾತನೆ ಅನುಭವಿಸಿ ಶಿಲುಬೆ ಮೇಲೆ ಅವರು ಹಾಕಿಸಲ್ಪಟ್ಟಿದ್ದು. He was slapped, insulted, abused, kicked, and a crown of thorns that pierced his head, his skull, was put on his head, and it was a pain, and all his bones were out of joint. ಸೊ ಅಷ್ಟು ಮಾತ್ರವಲ್ಲ, ಅವರ ಶರೀರದ ಮೇಲೆ ಉಗುಳಿದ್ರು, ಆಮೇಲೆ ಒದ್ರು, ಅಷ್ಟು ಮಾತ್ರ ಅಲ್ಲ, ನಿಂದಿಸಿದ್ರು, ಕೆನ್ನೆಗೆ ಬಾರಿಸಿದ್ರು, ತಲೆ ಮೇಲೆ ಮುಳ್ಳುಗಳನ್ನ ಎಣೆದು ಇಟ್ಟು ಜೋರಾಗಿ ಆ ಕೋಲಿನಿಂದ ಹೊಡೆಯುವಾಗ ಆ ಮುಳ್ಳುಗಳು ಕೂಡ ತಲೆ ಒಳಗೋಗಿ ಚುಚ್ಚಿ ರಕ್ತವನ್ನ ಸುರಿಸ್ತಾ ಇದೆ. ಸೊ ಅಷ್ಟು ಮಾತ್ರವಲ್ಲ, ಅವರ ಎಲ್ಲಾ ಮೂಳೆಗಳು ಕೂಡ ಆ ಕೀಲುಗಳಿಂದ ಹೊರಗಡೆ ಬಂದ್ಬಿಟ್ಟಿವೆ, ಜಾಯಿಂಟ್ ಗಳಿಂದ ಹೊರಗಡೆ ಬಂದ್ಬಿಟ್ಟಿವೆ, ಆದ್ರೆ ಒಂದು ಮೂಳೆ ಮುರಿದಿಲ್ಲ. ಇಂಥ ನೋವಿನ ಯಾತನೆಯನ್ನ ಯೇಸು ಕ್ರಿಸ್ತರು ಅನುಭವಿಸಿದ್ದಾರೆ. He was made to carry the wood, the cross, a long distance. Many a times on the way he fell because he was bleeding all over and he was tired. And then when the cross was brought to the place of crucifixion, it was laid on the ground and his body was thrown on that wood, and Jesus could hardly move because all his strength was gone. And there they pierced his hands and his feet by putting those big spikes or nails through them. There were wounds and wounds and wounds all over, and blood and pain. Everything was a physical, emotional torture after torture in Jesus' life. ಸೊ ಇಂಥ ನೋವಿನ ಮಧ್ಯದಲ್ಲೂ ಕೂಡ ಅತಿ ಭಾರವಾದಂತ ಮರದ ಶಿಲುಬೆಯನ್ನ ಒರೆಸಿದ್ರು. ಆ ಭಾರದ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ನಮಗೆ ತಿಳಿದಿರುವಂತೆ ಅನೇಕ ಬಾರಿ ಮೊಕ್ಕಡೆಯಾಗಿ ಬಿದ್ರು, ಭಾರ ಹೊರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಏಕೆಂದ್ರೆ ಅವರ ಇಡೀ ಶರೀರದಲ್ಲಿ ಶಕ್ತಿ ಕುಗ್ಗಿ ಹೋಗಿದೆ, ರಕ್ತ ಎಲ್ಲ ಇಡೀ ಅವರ ಶರೀರದಿಂದ ರಕ್ತ ಎಲ್ಲ ಸಂಪೂರ್ಣವಾಗಿ ಸೋರು ಹೋಗ್ತಾ ಇದೆ. ಆದ್ರೂ ಕೂಡ ಆ ಭಾರವಾದ ಶಿಲುಬೆಯನ್ನ ಹೊತ್ತುಕೊಂಡು 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಬಿದ್ದು ಎದ್ದು ಮತ್ತೆ ಆ ಭಾರವಾದ ಶಿಲುಬೆ ಹೊತ್ಕೊಂಡು ಇದು ಅವರನ್ನ ಶಿಲುಬೆಗೆ ಏರಿಸಬೇಕಂತ ಅಂತ ಕಪಾಲ ಎಂಬ ಸ್ಥಳಕ್ಕೆ ಬರುವಂತ ನಿಮಿಷದವರೆಗೂ ಆ ಶಿಲುಬೆ ಹೊತ್ಕೊಂಡು ಬಂದ್ರು. ಅಲ್ಲಿ ಕೂಡ ನಾವು ನೋಡ್ತೇವೆ,
ಅವರು ಯಾವ ಶಿಲುಬೆನ ಹೊತ್ಕೊಂಡು ಬಂದ್ರು ಅದೇ ಶಿಲುಬೆ ಮೇಲೆ ಇವ್ರನ್ನ ಜಾಡಿಸಿ ತಳ್ಳಿ ಅದ್ರ ಮೇಲೆ ಅವರ ಕೈಗಳಿಗೂ ಅವರ ಕಾಲುಗಳಿಗೂ ಕೂಡ ಆಣೆಯನ್ನ ಜಡಿದ್ರು. ಅಷ್ಟು ಯಾತನೆಯನ್ನ ಯೇಸು ಕ್ರಿಸ್ತರು ಅನುಭವಿಸ್ತಾ ಇದಾರೆ. What happened on that day was horrible. It was unbearable. It was torturous. There they crucified him. And during this moment, Jesus spoke those words, Father, forgive them, for they know not what they are doing. ಸೊ ಆ ದಿನದಲ್ಲಿ ಅವರು ಶಾರೀರಿಕವಾಗಿ ಮಾನಸಿಕವಾಗಿ ಚಿತ್ರಹಿಂಸೆಗೆ ಒಳಗಾಗಿದ್ದಾರೆ. ಯಾರು ಕೂಡ ಅದನ್ನು ಸಹಿಸಲಾಗದಂತಹ ಅಂತ ಯಾತ್ರೆ ಅನುಭವಿಸಿದ್ದಾರೆ. ತಾಳಿಕೊಳ್ಳಲು ಸಾಧ್ಯವಾಗದಿರುವಂತಹ ಅಂತ ನೋವನ್ನು ಅನುಭವಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಆ ನೋವನ್ನು ಕೊಟ್ಟದ ವ್ಯಕ್ತಿಗಳು ಅವರನ್ನ ಶಿಲುಬೆಗೆ ಜಡಿದು ನೇತಾಕಿರುವಾಗ ತನ್ನ ಕಣ್ಮುಂದೆ ನೋವನ್ನು ಕೊಟ್ಟದ ವ್ಯಕ್ತಿಗಳಿದ್ದಾರೆ, ಶಿಲುಬೆಗೆ ಜಡಿದ ವ್ಯಕ್ತಿಗಳಿದ್ದಾರೆ. ಅಂತಹ ನೋವಿನ ಭಯಂಕರ ಯಾತನೆಯ ಮಧ್ಯದಲ್ಲಿ ಯೇಸುಸ್ವಾಮಿ ನುಡಿಗಳು ನುಡಿದಿದ್ದು, ತಂದೆಯೇ ಇವರನ್ನ ಕ್ಷಮಿಸು ಎಂಬುದಾಗಿ. That's where a question comes. How do I forgive a person in a situation like that? And here is what Jesus has done, and Jesus teaches us. He prays. He prays to the Father. His prayer is short. His prayer is to the point. Father, forgive them, for they do not know what they are doing. So how does a person forgive? A person forgives by praying. Praying a prayer that, like Jesus prayed, a prayer that is short, a prayer that is to the point. ಸೊ ಅಂತಹ ಪರಿಸ್ಥಿತಿಯ ಮಧ್ಯದಲ್ಲಿ ಹೇಗೆ ತಾನೇ ಯೇಸು ಕ್ರಿಸ್ತರು ತನ್ನ ಕಣ್ಮುಂದಿರುವಂತ ವ್ಯಕ್ತಿಗಳನ್ನ ಕ್ಷಮಿಸಲಿಕ್ಕೆ ಸಾಧ್ಯ? ಅದೇ ರೀತಿ ಇಂಥ ಯಾತನೆ ಮಧ್ಯದಲ್ಲೂ ಕೂಡ ನಾವು ಹೇಗೆ ತಾನೇ ಮತ್ತೊಬ್ಬರನ್ನ ಆ ರೀತಿಯ ತೊಂದರೆ ಕೊಟ್ಟಂತ ವ್ಯಕ್ತಿಗಳನ್ನ ಕ್ಷಮಿಸಲಿಕ್ಕೆ ಸಾಧ್ಯ? ಬಟ್ ಅಲ್ಲಿ ನೋಡೋದಾದ್ರೆ ನಮ್ಗೆ ಗೊತ್ತಾಗ್ತಾ ಇದೆ, ಯೇಸು ಕ್ರಿಸ್ತರು ಅಂತ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ಅವರು ತಂದೆಯ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದ್ರು. ಅತಿ ಚಿಕ್ಕ ಪ್ರಾರ್ಥನೆ, ತಂದೆಯೇ ಇವರನ್ನ ಕ್ಷಮಿಸು, ತಾವೇನು ಮಾಡುತ್ತಿರುವರೆಂದು ಇವರು ಅರಿಯರು ಎಂಬುದಾಗಿ. ಹೌದು, ನಾವು ಕೂಡ ಯಾವ ರೀತಿ ಅಂತ ಸಂದರ್ಭದಲ್ಲಿ ನಮಗೆ ನೋವನ್ನು ಕೊಟ್ಟಂತ ವ್ಯಕ್ತಿಗಳನ್ನ ಕ್ಷಮಿಸಲಿಕ್ಕೆ ಸಾಧ್ಯ? ಅದಕ್ಕಿರುವಂತ ಮೊದಲನೇ ಹಂತ ಏನಂದ್ರೆ, ಮೊದಲನೇ ಕಾರ್ಯ ಏನಂತಂದ್ರೆ, ಯಾವ ರೀತಿ ಯೇಸು ಕ್ರಿಸ್ತರು ತಮ್ಮ ತಂದೆಯಲ್ಲಿ ಪರರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು, ಅದೇ ರೀತಿ ನಾವು ಕೂಡ ಅವರಿಗಾಗಿ ಈ ರೀತಿಯ ಒಂದು ಚಿಕ್ಕ ಪ್ರಾರ್ಥನೆ, ಅವರಿಗಾಗಿ ಅವರನ್ನ ಕ್ಷಮಿಸು, ಅವರೇನು ಮಾಡುತ್ತಿರುವವರೆಂದು ಅರಿಯರು ಎಂಬುದಾಗಿ ಹೇಳುವುದರ ಪ್ರಾರ್ಥನೆ ಮೂಲಕ ನಾವು ಅದನ್ನು ಪ್ರಾರಂಭಿಸಬಹುದು. The first prayer that he makes is Father. That is the prayer of relationship. What a powerful word that is coming from the lips of Jesus. It is the first word that was spoken by him as he hung on the cross, and the word is Father. It is a word of relationship beyond any other relationship. ಸೊ ಅಲ್ಲಿ ನೋಡ್ತಾ ಇದ್ದಾವೆ, ಅಂತ ಯಾತನೆಯ ಮಧ್ಯದಲ್ಲೂ ಕೂಡ ಶಿಲುಬೆ ಮೇಲೆ ನೇತಾಡುವಾಗ ಅವರ ಬಾಯಿಂದ ಬಂತ ಅಂತ ಅತ್ಯದ್ಭುತವಾದಂತ ಅತಿ ಶಕ್ತಿಶಾಲಿ ಉಳ್ಳಂತಹ ಒಂದು ಪದ ಅವರ ಬಾಯಿಂದ ಬಂತು. ಅದನ್ನು ನೋಡೋದಾದ್ರೆ ಗೊತ್ತಾಗ್ತದೆ ತಂದೆ ಎಂಬುದಾಗಿ. ಅವರು ಬಾಯಿ ತೆಗೆದು ಆ ನೋವಿನ ಮಧ್ಯದಲ್ಲೂ ಕೂಡ ತಂದೆ ಎಂಬುದಾಗಿ ಹೇಳಬೇಕಾದ್ರೆ ಅದು ನಮಗೆ ಸೂಚಿಸ್ತಾ ಇದೆ ತಂದೆಗೂ ಅವ್ರಿಗಿದ್ದಂತಹ ಒಂದು ಆ ಸತ್ಸಂಬಂಧ, ಒಂದು ಆತ್ಮಿಕವಾದ ಒಂದು ಬಾಂಧವ್ಯವನ್ನ ನಮಗೆ ತಿಳಿಸಿಕೊಡ್ತಾ ಇದೆ. ಸೊ ಅದಕ್ಕಾಗಿ ಅವರು ಫಸ್ಟ್ ಬಾಯಿ ತೆಗೆದು ನುಡಿದಂತ ಪದ ತಂದೆಯೇ, ಫಾದರ್ ಎಂಬುದಾಗಿ. No one used this term like Jesus used this term. God the Father has an extremely intimate relationship with God the Son. ಸೊ ಹೌದು, ಯಾರು ಕೂಡ ಈ ರೀತಿಯ ಪದವನ್ನ ಉಪಯೋಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇಲ್ಲಿ ಯೇಸು ಕ್ರಿಸ್ತರೊಬ್ಬರು ಮಾತ್ರ ಈ ಪದವನ್ನು ಉಪಯೋಗಿಸಿದರೆ ತಂದೆ ಎಂಬುದಾಗಿ. ಇದು ಸೂಚಿಸ್ತದೆ ತಂದೆಗೂ ಮಗನಿಗೂ ಇರುವಂತಹ ಒಂದು ಆ ಬಾಂಧವ್ಯವನ್ನ, ಸತ್ಸಂಬಂಧವನ್ನ ನಮಗೆ ತೋರಿಸ್ತಾ ಇದೆ. One of the mysteries that we know is that Jesus was fully God, and yet he was fully man. He had oneness with the Father, yet at the same time he had experienced, or he felt that he was separated from the Father. And no matter what he was going through, he consistently looked to the Father. A relationship, an intimate relationship with his Father. ಹೌದು, ನಮಗೆ ಚೆನ್ನಾಗಿ ತಿಳಿದಿದೆ, ಅವರು ಭೂಮಿಯಲ್ಲಿ ಸಂಪೂರ್ಣವಾಗಿ ಮನುಷ್ಯರಾಗಿದ್ರು ಕೂಡ
ಅವರು ದೈವತ್ವ ಸ್ವರೂಪಿಯಾಗಿದ್ದಾರೆ, ದೈವತ್ವವನ್ನು ಕೂಡ ಹೊಂದ್ಕೊಂಡಿದ್ದಾರೆ. ಈಗ ಈ ಲೋಕದಲ್ಲಿ ಮನುಷ್ಯರಾಗಿ ಮಾನವನಾಗಿ ಕೂಡ ಜೀವಿಸ್ತಾ ಇದ್ದಾರೆ. ಬಟ್ ಇಂಥ ಸಂದರ್ಭದಲ್ಲಿ ತಂದೆಯೊಂದಿಗೆ ದೈವ ಸ್ವರೂಪಿಯಾಗಿದ್ದಾರೆ. ಬಟ್ ಆದ್ರೆ ಈ ಭೂಲೋಕ ನೋಡೋದಾದ್ರೆ ಆ ಯಾತನೆ ಅನುಭವಿಸುವಾಗ ಶಾರೀರಿಕವಾಗಿ ನೋವನ್ನು ಅನುಭವಿಸಿದ್ದಾರೆ, ಮಾನಸಿಕ ನೋವನ್ನು ಕೂಡ ಅನುಭವಿಸಿದ್ದಾರೆ. ಅಂತ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ಅವರು ಮೊದಲು ಅವ್ರ ಗಮನವನ್ನು ಕೇಂದ್ರೀಕರಿಸಿದ್ದು ತನ್ನ ತಂದೆಯ ಕಡೆ. ತಂದೆ ಎಂಬುದಾಗಿ ಆ ಸಂಬಂಧವನ್ನ ತೋರ್ಪಡಿಸುವಂತ ಆ ನುಡಿಗಳ ಮೂಲಕ ನಮ್ಗೆ ಗೊತ್ತಾಗ್ತದೆ ತಂದೆಗೂ ಮತ್ತು ಮಗನಿಗೂ ಎಂತ ಸಂಬಂಧ ಇದೆ ಎಂಬುದಾಗಿ. John 10:30 says, I and the Father are one. And Jesus spoke and called God our Father. And Jesus is the one who gave us the prayer, Our Father, which art in heaven, hallowed be thy name. Thy kingdom come, thy will be done on earth as it is in heaven. Give us today our daily bread, and forgive us our debts as we forgive our debtors. And lead us not into temptation, but deliver us from evil. For thine is the kingdom and the power and the glory forever and ever. Amen. That is from Matthew chapter 6, 9-13. Jesus gave us this prayer of calling God our Father. ಸೊ ಇಲ್ಲಿ ನೋಡೋದಾದ್ರೆ ನಮ್ಗೆ ಚೆನ್ನಾಗಿ ತಿಳಿದಿದೆ. ಅದೇನಂತಂದ್ರೆ ಯೋಹಾನ ಶುಭ ಸಂದೇಶ 10ನೇ ಅಧ್ಯಾಯ ವಾಕ್ಯ 30ರಲ್ಲಿ ಯೇಸು ಹೇಳ್ತಾರೆ, ನಾನು ಮತ್ತು ನನ್ನ ತಂದೆಯು ಒಂದೇ ಆಗಿದ್ದೇವೆ, ನಾನು ಮತ್ತು ನನ್ನ ತಂದೆ ಒಂದೇ ಆಗಿದ್ದೇವೆ ಎಂಬುದಾಗಿ. ಅದಕ್ಕಾಗಿ ಅವರು ಪ್ರಕಟಪಡಿಸಿದರೆ ತಂದೆಯನ್ನ ಅಪ್ಪ ತಂದೆ ಎಂಬುದಾಗಿ, ಅಂದ್ರೆ ಪಿತನೆ ಎಂಬುದಾಗಿ. ಅದನ್ನು ನೋಡಿದ್ರೆ ಮತ್ತನೇ ಶುಭ ಸಂದೇಶ 6ನೇ ಅಧ್ಯಾಯ ವಾಕ್ಯ 10ರಿಂದ ಇರುವಂತ ವಚನದಲ್ಲಿ ನಮ್ಗೆ ಗೊತ್ತಾಗ್ತದೆ, ಸ್ವರ್ಗದಲ್ಲಿರುವಂತ ಓ ನಮ್ಮ ತಂದೆಯೇ, ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ, ನಿಮ್ಮ ಸಾಮ್ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಜಗತ್ತಿನಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗಿಂದು ಕೊಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಾವು ಮಾಡಿದ ತಪ್ಪುಗಳನ್ನ ಕ್ಷಮಿಸಿ, ನಮ್ಮನ್ನ ಶೋಧನೆಗೆ ಒಳಪಡಿಸಬೇಡಿ, ಕೇಡಿಂದ ನಮ್ಮನ್ನು ರಕ್ಷಿಸಿರಿ ಎಂಬುದಾಗಿ ಅವರು ಅಪ್ಪ ತಂದೆ ಎಂಬುದಾಗಿ ಕರೆಯುವುದರ ಮೂಲಕ ಆ ಪ್ರಾರ್ಥನೆ ಪ್ರಾರಂಭಿಸಿದ್ದಾರೆ. So who taught us to pray and call God our Father? Jesus. Jesus did. And Jesus is the one who taught us this prayer of calling God our Father, because we can have a special relationship with God because of his son Jesus Christ. ಹೌದು, ಇಲ್ಲಿ ಯೇಸು ಕ್ರಿಸ್ತರು ನಮಗೆ ಕಲ್ಸ್ಕೊಡ್ತಾ ಇದಾರೆ, ಅದು ಪರಲೋಕದ ಆ ಪರಲೋಕದ ದೇವರನ್ನ ನಮ್ಮ ತಂದೆ ಎಂಬುದಾಗಿ. ಹೌದು, ಯೇಸು ಕ್ರಿಸ್ತರು ನಮಗೆ ಪ್ರಕಟಪಡಿಸಿರೋದು, ನಾವು ಕೂಡ ಯೇಸು ಕ್ರಿಸ್ತರ ಮುಖಾಂತರ ನಾವು ಪರಲೋಕದ ಆ ತಂದೆಗೆ ನಾವು ಕೂಡ ಮಕ್ಕಳಾಗಿದ್ದೇವೆ. ಅದಕ್ಕಾಗಿ ನಾವು ಕೂಡ ಆ ದೇವರನ್ನ ತಂದೆ ಎಂಬುದಾಗಿ ಕರೆಯುವಂತ ಭಾಗ್ಯವನ್ನ ಯೇಸು ಕ್ರಿಸ್ತರ ಮೂಲಕ ಹೊಂದಿಕೊಂಡಿದ್ದೇವೆ. ಅದಕ್ಕಾಗಿ ನಾವು ತಂದೆ ಎಂಬುದಾಗಿ ನಾವು ಕರೆಯುವಂತಹ ಮಕ್ಕಳಾಗಿದ್ದೇವೆ. The prophets in the Old Testament did not pray in this manner. Abraham, who is called the father of faith, Isaac, Jacob, did not pray like this. Moses, the deliverer of Egypt, did not pray like this. David, the one who was after God's heart, did not pray like this. For centuries, no one addressed God in such an intimate manner that they could call God their Father. It is only Jesus, the only begotten Son, who called God his Father. ಸೊ ಇಲ್ಲಿ ನೋಡೋದಾದ್ರೆ ಹಳೆ ಒಡಂಬಡಿಕೆಯಲ್ಲಿರುವಂತಹ ಯಾವುದೇ ಪ್ರವಾದಿಗಳಾಗ್ಲಿ ಅಥವಾ ಯಾವುದೇ ವ್ಯಕ್ತಿಗಳಾಗ್ಲಿ ದೇವರನ್ನ ತಂದೆ ಎಂಬುದಾಗಿ ಯಾರು ಕೂಡ ಕರೆದಿಲ್ಲ. ಇವನ್ ವಿಶ್ವಾಸದ ಪಿತಾಮಹನಾಗಿರುವಂತಹ ಅಬ್ರಾಹ್ಮನಾಗಿರ್ಬೋದು, ಅಥವಾ ಇಸಾಕ ಯಾಕೋಬನಾಗಿರ್ಬೋದು, ಅಥವಾ ದೇವರ ಹೃದಯಕ್ಕೆ ಹತ್ತಿರದವನಾದಂತಹ ದಾವಿದನಾಗಿರ್ಬೋದು, ಅಥವಾ ಈಜಿಪ್ಟಿನಿಂದ ಬಿಡುಗಡೆ ಮಾಡಿದಂತಹ ಇಸ್ರೇಲ್ ಮಕ್ಕಳನ್ನ ಬಿಡುಗಡೆ ಮಾಡ್ಲಿಕ್ಕಾಗಿ ನಾಯಕನಾಗಿ ಆರಿಸಲ್ಪಟ್ಟಂತಹ ಮೋಶೆ ಆಗಿರ್ಬೋದು, ಯಾರೇ ಆದ್ರೂ ಕೂಡ, ಇವನ್ ಸೋಲೋಮೋನ್ ಆಗಿರ್ಬೋದು, ಯಾರೇ ಆದ್ರೂ ಕೂಡ ಒಬ್ರು ಕೂಡ ತಂದೆಯ ದೇವರನ್ನ ಅಪ್ಪ ತಂದೆ ಎಂಬುದಾಗಿ ಯಾರು ಕೂಡ ಕರೆದಿಲ್ಲ. ಅವರೆಲ್ಲೂ ಕೂಡ ಕರಿತಾ ಇದು ದೇವರೇ ಅಥವಾ ಪ್ರಭುವೇ ಎಂಬುದಾಗಿ ಈ ರೀತಿಯ ನುಡಿಗಳನ್ನು ಉಪಯೋಗಿಸಿದ್ರು ಹೊರತು ತಂದೆ ಎಂಬುದಾಗಿ ಯಾರು ಕೂಡ ಕರೆದಿರಲಿಲ್ಲ. ತಂದೆ ಎಂಬುದಾಗಿ ಎಷ್ಟೋ ಶತಮಾನಗಳು ಕಳೆದ್ರು ಕೂಡ ಯಾರು ಕೂಡ ಅದನ್ನ ಕರೆದಿರಲಿಲ್ಲ ತಂದೆ ಎಂಬುದಾಗಿ. ಬಟ್ ಪ್ರೈಸ್ ಬಿ ಟು ಗಾಡ್, ಯೇಸು ಕ್ರಿಸ್ತರೊಬ್ಬರೇ ತಂದೆಯನ್ನ, ಪರಲೋಕದಲ್ಲಿರುವಂತಹ ದೇವರನ್ನ
ತಂದೆಯೇ ಎಂಬುದಾಗಿ ಸಂಬೋಧಿಸಿದ್ದು, ಅದನ್ನ ಕೂಗಿ ಕರೆದಿದ್ದು. As Jesus hung upon the cross, his whole body being torn, and he's bleeding, and he's in pain. He was wrongly accused, beaten up, wrongly judged, unjustly punished. But in spite of all these negative things happening to him, Jesus prayed to the one. He knew God to be his Father, for he could always count on him, and therefore he said, Father. ಸೊ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಶಿಲುಬೆ ಮೇಲೆ ನೇತಾಡುವಂತ ಸಂದರ್ಭದಲ್ಲಿ ಅವರ ಶರೀರದ ಮಾಂಸಗಳೆಲ್ಲ ಛಿದ್ರ ಆಗಿದೆ. ಅವರ ಆ ಮೂಳೆಗಳು ಕೂಡ ಜಾಯಿಂಟ್ ಇಂದ, ಕೀಲುಗಳಿಂದ ಹೊರ ಬಂದಿದೆ. ಅಷ್ಟು ಮಾತ್ರವಲ್ಲ, ರಕ್ತ ಎಲ್ಲ ಸುರಿದೋಗ್ತಾ ಇದೆ. ಅಷ್ಟೊಂದು ಯಾತನೆಯ ಮಧ್ಯದಲ್ಲಿ, ಚಿತ್ರಹಿಂಸೆಯ ಮಧ್ಯದಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ, ಅವರು ಗಮನವನ್ನು ಕೇಂದ್ರೀಕರಿಸಿದ್ದು ತನ್ನ ತಂದೆಯ ಕಡೆ. ಅದಕ್ಕಾಗಿ ತನ್ನ ತಂದೆಯ ಬಳಿಯಲ್ಲೇ ಆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಮೊದಲು ಬಾಯಿ ತೆಗೆದು ನುಡಿದಂತ ನುಡಿ ತಂದೆ ಎಂಬುದಾಗಿ, ಪಿತನೆ ಎಂಬುದಾಗಿ. ಯಾಕೆಂದ್ರೆ ಅದು ಸೂಚಿಸ್ತದೆ ಅವರಿಗೂ ಮತ್ತು ತಂದೆಗಿರುವಂತಹ ಆ ಸಂಬಂಧವನ್ನ. This is a prayer of relationship. It is a prayer of faith, hope, and trust. It is about knowing the one who knows us the best, the one who will never leave us, never forsake us, the one who will walk with us even through the valley of the shadow of death. And that's why Jesus' eyes and his whole being is focused on God, his Father. ಇಲ್ಲಿ ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತರು ಅಲ್ಲಿ ಅಂತ ಯಾತನೆ ಮಧ್ಯದಲ್ಲೂ ಕೂಡ ತಂದೆ ಕಡೆ ತನ್ನ ಗಮನವನ್ನು ಕೇಂದ್ರೀಕರಿಸಿ ತಂದೆ ಎಂಬುದಾಗಿ ಏತಕ್ಕಾಗಿ ಬಾಯ್ತು ನುಡಿದ್ರು ಅಂದ್ರೆ, ಅವ್ರು ಗೊತ್ತಿದೆ ಅಂತ ಈವನ್ ಮರಣದ ಅವಸ್ಥೆಯ ಆ ಮಧ್ಯದಲ್ಲೂ ಕೂಡ ಎಲ್ರೂ ಕೈ ಬಿಡ್ಬೋದು, ಆದ್ರೆ ನನ್ನ ತಂದೆ ಎಂದಿಗೂ ನನ್ನನ್ನು ಕೈ ಬಿಡಲಾರರು. ಸೊ ಆ ಒಂದು ಭರವಸೆ, ಆ ಒಂದು ವಿಶ್ವಾಸ, ಆ ಒಂದು ನಂಬಿಕೆ ತಂದೆಯ ಮೇಲೆ ಪ್ರಭು ಯೇಸು ಕ್ರಿಸ್ತರಿಗೆ ಇದ್ದುದರಿಂದ ಆ ನೋವಿನ ಮಧ್ಯದಲ್ಲೂ ಕೂಡ ಇದು ಅಪ್ಪ ತಂದೆ ಎಂಬುದಾಗಿ ಕರೀತಾ ಇದ್ದಾರೆ. ಇದು ಕೂಡ ನಮಗೆ ಗೊತ್ತಿರಬೇಕು, ಎಂತ ಕಠಿಣವಾದಂತ ಒಂದು ಸಂದಿಗ್ಧ ಪರಿಸ್ಥಿತಿ ಮಧ್ಯದಲ್ಲೂ ನಮ್ಮ ಪ್ರೀತಿ ಪಾತ್ರರು ನಮ್ಮನ್ನ ಕೈ ಬಿಟ್ಟು ಬಿಡ್ಬೋದು, ಆದರೆ ನಮ್ಮನ್ನ ಎಂದಿಗೂ ಕೈ ಬಿಡದಿರುವಂತಹ ಒಬ್ಬರಿದ್ದಾರೆ, ಅವರೇ ನಮ್ಮ ತಂದೆಯಾದ ದೇವರು ಎಂಬುದಾಗಿ ನಾವು ಪರಿಗಣಿಸಲ್ಪಟ್ಟು ನಮ್ಮ ಗಮನವನ್ನು ಆ ಕಡೆ ಕೇಂದ್ರೀಕರಿಸಿ ನಾವು ಮುನ್ನಡೆಯುವಂಥದ್ದು ನಮ್ಮ ಮೊದಲನೇ ಆದ್ಯತೆಯಾಗಿದೆ. Jesus is hanging on the cross. He is beaten. He is bleeding all over. He is bruised. He can hardly move. And he can remember Judas has betrayed him, his own. Peter has denied him. And all the other disciples have run for their life. The very people whom he touched, the one whom he healed, have all deserted him. Everyone has gone away from him. But still he knows that the Father is on his side. And he has the power of the Father still working in him on his side. And therefore he could still cry out to the Father. And this is what Jesus did on the cross. ಶಿಲುಬೆ ಮೇಲೆ ಯೇಸು ಸ್ವಾಮಿ ನೇತಾಡುವಂತ ಸಂದರ್ಭದಲ್ಲಿ ನೋಡೋದಾದ್ರೆ, ಅವರ ಇಡೀ ಶರೀರ ಸಂಪೂರ್ಣವಾಗಿ ಗಾಯಕ್ಕಿತ್ತಾಗಿದೆ, ಚೆನ್ನಾಗಿ ಒಡೆದಿದ್ದಾರೆ ಅವರ ಶರೀರವನ್ನ, ಭಯಂಕರವಾದ ನೋವನ್ನು ಅನುಭವಿಸ್ತಾ ಇದ್ದಾರೆ. ಆ ನೋವಿನ ಮಧ್ಯದಲ್ಲೂ ಇವ್ರಿಗೆ ಚೆನ್ನಾಗಿ ಮೊದಲೇ ತಿಳಿದಿದೆ, ಇದು ತಾನು ಪ್ರೀತಿ ಮಾಡಿದಂತಹ ತಮ್ಮ ಆಪ್ತ ಶಿಷ್ಯರಲ್ಲಿ ಒಬ್ಬನಾದಂತ ಯೂದ ನನ್ನನ್ನ ಸಂಪೂರ್ಣವಾಗಿ ಸೈತಾನಿಗೆ ಮಾರಿಬಿಡ್ತಾನೆ, ನನ್ನ ಮುತ್ತು ಕೊಟ್ಟು ಅವನು ಶತ್ರುವಿಗೆ ಹಿಡಿದು ಕೊಡ್ತಾನೆ ಎಂಬುದಾಗಿ ಚೆನ್ನಾಗಿ ಗೊತ್ತಿತ್ತು. ಅಷ್ಟು ಮಾತ್ರ ಅಲ್ಲ, ನನ್ನ ಆಪ್ತ ಶಿಷ್ಯರಲ್ಲಿ ಒಬ್ಬನಾದ ಪೇತ್ರರು ಕೂಡ ಇದು ನನ್ನ 3 ಸಲ ಯೇಸು ಸ್ವಾಮಿ ಯಾರು ಎಂಬುದಾಗಿ ಗೊತ್ತಿಲ್ಲ ಎಂಬುದಾಗಿ ತಿರಸ್ಕರಿಸ್ತಾರೆ ಎಂಬುದಾಗಿ ಚೆನ್ನಾಗಿ ಗೊತ್ತಿತ್ತು. ಅಷ್ಟು ಮಾತ್ರವಲ್ಲ, ತನ್ನ ಜೊತೆಯಲ್ಲಿ ಉಳಿದಂತ ಶಿಷ್ಯರು ಕೂಡ ನನ್ನನ್ನು ಬಿಟ್ಟು ದೂರ ಓಡಿ ಹೊಟ್ಟೋಗ್ತಾರೆ ಎಂಬುದಾಗಿ, ಒಂಟಿಯಾಗಿ ಬಿಟ್ಟು ಓಡಿ ಹೋಗ್ತಾರೆ ಎಂಬುದಾಗಿ ಅದು ಕೂಡ ಚೆನ್ನಾಗಿ ಗೊತ್ತಿತ್ತು. ಅಷ್ಟು ಮಾತ್ರ ಅಲ್ಲ, ನಾನು ಯಾರನ್ನೆಲ್ಲ ಹೋಗಿ ಗುಣಪಡಿಸಿದಿನೋ, ಯಾರಿಗೆಲ್ಲ ಹೋಗಿ ದೇವರ ಶುಭ ಸಂದೇಶವನ್ನ, ವಾಕ್ಯಗಳನ್ನು ಸಾರಿದೀನೋ, ಯಾರೆಲ್ಲ ಪ್ರಯೋಜನ ಪಡ್ಕೊಂಡಿದಾರೋ ಅವರು ಕೂಡ ನನ್ನ ಜೊತೆಲಿ ಇರೋದಿಲ್ಲ, ಅವರೆಲ್ಲರೂ ಕೂಡ ನನ್ನನ್ನು ಬಿಟ್ಟು ಒಂಟಿಯಾಗಿ ಬಿಟ್ಟು ಓಡಿ ಹೋಗ್ತಾರೆ ಎಂಬುದಾಗಿ ಎಲ್ಲ ವಿಷಯ ಕೂಡ ಗೊತ್ತಿದೆ. ಬಟ್ ಅದರ ಮಧ್ಯದಲ್ಲಿ ಇನ್ನೊಂದು ಮಹಾಸತ್ಯ ಒಂದು ಗೊತ್ತಿದೆ, ಎಲ್ಲರೂ ನನ್ನ ಕೈ ಬಿಡ್ಬೋದು, ಆದರೆ ಅಂತ ನೋವಿನ ಪರಿಸ್ಥಿತಿ ಮಧ್ಯದಲ್ಲೂ ಕೂಡ ನನ್ನಲ್ಲಿ ನನ್ನ ತಂದೆಯ ಶಕ್ತಿ ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕಾಗಿ ಯಾರು ಕೈ ಬಿಟ್ಟರು ಕೂಡ,
ಎಂತ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ನನ್ನ ತಂದೆ ನನ್ನೆಂದಿಗೂ ಕೈ ಬಿಡೋದಿಲ್ಲ ಎಂಬುದಾಗಿ, ಯಾಕೆ ನನ್ನ ತಂದೆ ನಂಬಿಗಸ್ತರು. ಅದಕ್ಕಾಗಿ ಅವರ ಗಮನವನ್ನ ತಂದೆ ಕಡೆ ಕೇಂದ್ರೀಕರಿಸಿ, ಆ ನೋವಿನ ಮಧ್ಯದಲ್ಲೂ ಕೂಡ ಯಾರು ತನ್ನನ್ನ ಎಂದಿಗೂ ಕೈ ಬಿಡೋದಿಲ್ವೋ ಅವರನ್ನ ಮಾತ್ರ ಅಲ್ಲಿ ಕೂಗಿ ಕರಿತಾ ಇದಾರೆ ತಂದೆ ಎಂಬುದಾಗಿ. Father is a prayer of relationship, and that's not all. The second prayer he made was forgive. Father, forgive. This is a prayer of forgiveness. If you and I had to be hanging on the cross, I don't think so any one of us would think about forgiveness. Forgiveness would not be the first thing on our mind. We would have been prayed about the pain of the cross. We would have been praying about the injustice of the cross. We would have been praying about, God, please set these things right for me. God, please change this situation for me. My prayer would be directed towards my need and my desires so that I could escape from this suffering. ಹೌದು, ಇಲ್ಲಿ ನಾವು ನೋಡ್ತಾ ಇದ್ದಾವೆ ಯೇಸು ಸ್ವಾಮಿ ಅಂತ ನೋವಿನ ಮಧ್ಯದಲ್ಲಿ ಮಾಡಿದಂತ ಪ್ರಾರ್ಥನೆಯಲ್ಲಿ ನೋಡೋದಾದ್ರೆ, ತಂದೆಯೇ ಇವರನ್ನ ಕ್ಷಮಿಸು ಎಂಬುದಾಗಿ. ಮೊದಲನೇ ಪದ ತಂದೆ ಎಂಬುದಾಗಿ ಹೇಳುತ್ತಿರುವಂಥದ್ದು ತಂದೆಗೂ ಇವರಿಗಿರುವಂತಹ ಆ ಬಾಂಧವ್ಯವನ್ನು ಸೂಚಿಸುವಂತದ್ದಾಗಿದೆ. ತಂದೆಯ ಮೇಲೆ ಇಟ್ಟಂತಹ ಭರವಸೆಯನ್ನ, ಆ ನಂಬಿಕೆಯನ್ನು ಸೂಚಿಸುವಂತದ್ದಾಗಿದೆ. ಸೊ ಎರಡನೇದಾಗಿ ಅವ್ರು ಮಾಡ್ತಿರುವಂತ ಪ್ರಾರ್ಥನೆ ಇವರನ್ನ ಕ್ಷಮಿಸು ಎಂಬುದಾಗಿ. ತನಗೆ ಯಾರು ನೋವನ್ನು ಕೊಟ್ಟಿದಾರೋ, ಚಿತ್ರಹಿಂಸೆಗೆ ಒಳಪಡಿಸಿದಾರೋ ಅವರನ್ನ ಕ್ಷಮಿಸು ಎಂಬುದಾಗಿ. ಖಂಡಿತವಾಗಿಯೂ ನಮ್ಮನ್ನ ಒಂದ್ಸಲ ಪರಿಶೀಲಿಸಿ ನೋಡ್ಕೊಳ್ಳೋದಾದ್ರೆ, ನಮಗೆ ನೋವನ್ನು ಕೊಟ್ಟಂತ ವ್ಯಕ್ತಿಗಳನ್ನ ಆ ನೋವಿನ ಮಧ್ಯದಲ್ಲಿ, ಆ ಯಾತನೆಯ ಮಧ್ಯದಲ್ಲಿ ನಿಜವಾಗಿಯೂ ನಮಗೆ ಕ್ಷಮಿಸ್ಲಿಕ್ಕೆ ತುಂಬಾ ಅಸಾಧ್ಯವಾದದ್ದು ಅದು. ಆದ್ರೆ ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಮನಸ್ಸಲ್ಲಿ ಬರುವಂತ ಆಲೋಚನೆ ಕ್ಷಮೆ ಎಂಬ ಪದ ಅಂತೂ ಖಂಡಿತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿಯ ಮಧ್ಯದಲ್ಲಿ ನಮ್ಮ ಮನಸ್ಸಲ್ಲಿ ಬರುವಂತದ್ದು ಆ ನೋವಿನಿಂದ ಯಾವ ರೀತಿ ತಪ್ಪಿಸ್ಕೊಳ್ಳುವಂಥದ್ದು, ದೇವ ಈ ನೋವಿಂದ ನನಗೆ ಹೇಗಾದ್ರೂ ರಕ್ಷಣೆ ಕೊಡು ಎಂಬುದಾಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅಷ್ಟು ಮಾತ್ರ ಅಲ್ಲದೆ, ನನಗೆ ನೋವನ್ನ ಕೊಡುತ್ತಿರುವಂತ ಈ ವ್ಯಕ್ತಿಗಳ ಮನಸ್ಸನ್ನ ಬದಲಾಯಿಸು, ಅಥವಾ ಅವರಿಗೆ ಹೇಗಾದ್ರೂ ಮಾಡಿ ಈ ಒಂದ್ ಸ್ವಲ್ಪ ಕನಿಕರ ಹುಟ್ಟುವಂತೆ ಅವರಲ್ಲಿ ಒಂದು ನಿಮ್ಮ ಅಭಿಷೇಕ, ನಿಮ್ಮ ಶಕ್ತಿನ ಕೊಡು. ಅಂದ್ರೆ ಅದರಿಂದ ತಪ್ಪಿಸಿಕೊಳ್ಳುವಂತ ಕಾರ್ಯಕ್ಕಾಗಿ ಹೊರತು ಪ್ರಾರ್ಥನೆ ಮಾಡ್ತೇವೆ ಹೊರತು, ನೋವನ್ನು ಕೊಟ್ಟಂತ ವ್ಯಕ್ತಿಗಳಿಗೋಸ್ಕರ ಅವರಿಗೆ ಪ್ರಯೋಜನ ತರುವಂತಹ ಅಂದ ಅತ್ಯಮೂಲ್ಯವಾದಂತಹ ಕ್ಷಮೆಯ ಬಗ್ಗೆ ನಾವು ಯಾವ ಕಾರಣಕ್ಕೂ ನಮ್ಮ ಮನಸ್ಸಲ್ಲಿ ಆ ರೀತಿ ಆಲೋಚನೆ ಬರೋದಿಲ್ಲ. ಆದ್ರೆ ಇಲ್ಲಿ ಪ್ರಭು ಯೇಸುನ ನೋಡೋದಾದ್ರೆ, ಅವರು ಅಂತ ನೋವಿನ ಮಧ್ಯದಲ್ಲೂ ಕೂಡ ತನಗೋಸ್ಕರ ಅವರು ಪ್ರಾರ್ಥಿಸದೆ, ಅಲ್ಲಿ ತನಗೆ ನೋವನ್ನು ಕೊಟ್ಟಂತಹ ಆ ವ್ಯಕ್ತಿಗಳಿಗೋಸ್ಕರ ಏನು ಅವಶ್ಯಕತೆ ಇದೆಯೋ ಅದಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡ್ತಾ ಇದಾರೆ. ಅವ್ರಿಗೆ ಬೇಕಾಗಿದ್ದು ಕ್ಷಮೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದಾರೆ. Jesus is not concerned about his physical well-being. He's not praying that the suffering might end. He's not seeking a means to escape from this awful, painful torture and death. He's praying for the needs of those who are responsible for his crucifixion. Again, he is praying for the needs of those who are responsible for his crucifixion. ಇಲ್ಲಿ ನೋಡ್ತಾ ಇದ್ದಾವೆ, ಯೇಸು ಸ್ವಾಮಿ ಅಂತ ಒಂದು ಯಾತನೆಯ ಮಧ್ಯದಲ್ಲೂ ಕೂಡ ತನ್ನ ಶಾರೀರಿಕವಾದ ನೋವಿನ ಕಡೆ ಅಥವಾ ತಾನು ಅನುಭವಿಸ್ತಿರುವಂತ ಯಾತನೆ ಕಡೆ ತನ್ನ ಗಮನವನ್ನು ಕೇಂದ್ರೀಕರಿಸ್ತಾ ಇಲ್ಲ. ಅವರ ಗಮನ ಇದ್ದಿದ್ದು ತನ್ನಗೆ ಈ ನೋವಿಗೆ ಯಾರು ಕಾರಣಕರ್ತರಾಗಿದ್ದಾರೋ, ಈ ಒಂದು ಶಿಕ್ಷೆಗೆ ಯಾರು ಕಾರಣಕರ್ತರಾಗಿದ್ದಾರೋ ಅವರಿಗೆ ಬೇಕಾಗಿರುವಂತಹ ಅಗತ್ಯಗಳ ಬಗ್ಗೆ ಅವರು ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ದಾರೆ. ತನ್ನ ಕಡೆ ಗಮನವನ್ನು ಕೇಂದ್ರೀಕರಿಸಿಲ್ಲ, ಬದಲಾಗಿ ಆ ಒಂದು ಶಿಲುಬೆಗೆ ಜಡಿಲಿಕ್ಕೆ ಯಾರೆಲ್ಲ ಕಾರಣರಾಗಿದ್ದಾರೋ ಅವರ ಅಗತ್ಯಗಳನ್ನ ಪೂರೈಸಿಕೊಡ್ಲಿಕ್ಕಾಗಿ ಆ ಸಂದರ್ಭದಲ್ಲೂ ಕೂಡ ಅವರು ಅದಕ್ಕೋಸ್ಕರನೇ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. Jesus prays, Father, forgive. He could have prayed for anything at that moment, but Jesus prays, Father, forgive. He could have said, Father, destroy them. He could have prayed, Father, condemn them. But that's not what Jesus prayed. ಸೊ ಇಲ್ಲಿ ಯೇಸು ಕ್ರಿಸ್ತರನ್ನು ನೋಡೋದಾದ್ರೆ, ಅವರು ಶಿಲುಬೆಯಲ್ಲಿ ಮಾಡ್ತಿರುವಂತ ಪ್ರಾರ್ಥನೆ ತಂದೆಯೇ ಇವರನ್ನ ಕ್ಷಮಿಸು. ಬಟ್ ಆದ್ರೆ ಅವರು ಈ ರೀತಿ ಪ್ರಾರ್ಥನೆ ಮಾಡಬಹುದಾಗಿತ್ತು, ಜಸ್ಟ್ ಅವರನ್ನ ಬದಲಾಯಿಸು, ಅಥವಾ ನನಗೆ ನೋವನ್ನು ತಾಳ್ಕೊಳ್ಳೋ ಶಕ್ತಿನ ಕೊಡು, ಅಥವಾ ಅವರು ಯಾವ ಪರಿಸ್ಥಿತಿ ಮಧ್ಯದಲ್ಲಿ ಇದಾರೋ ಆ ಪರಿಸ್ಥಿತಿ ಕಡೆ ಗಮನ ಕೊಟ್ಟು ಅಲ್ಲಿರುವಂತ ಜನಗಳ ಬದಲಾವಣೆಗೋಸ್ಕರ ಅಥವಾ ತನ್ನ ನೋವನ್ನ ಸಹಿಸಿಕೊಳ್ಳುವಂತ ಕಾರ್ಯಕ್ಕಾಗಿ ತಮಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಬಹುದಾಗಿತ್ತು. ಅದ್ರಲ್ಲಿ ನಾವು ನೋಡ್ತಾ ಇದ್ದಾವೆ, ಯೇಸು ಸ್ವಾಮಿ ಯಾವುದೇ ಕಾರ್ಯಗಳ ಕಡೆ ಗಮನವನ್ನು ಕೊಟ್ಟಿಲ್ಲ.
ಅದು ಆ ರೀತಿ ಲಿಖಿತವಾಗಿಲ್ಲ ಅಂದ್ರೂ ಕೂಡ ನಮ್ಗೆ ಗೊತ್ತಾಗ್ತದೆ ಅವ್ರ ಬಾಯಿಂದ ಏನ್ ಬರ್ತದೆಯೋ ನುಡಿಗಳ ಮೂಲಕ. ಅವರು ಹೇಳ್ತಿರುವಂತ, ಅವರು ತಂದೆ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದಾರೆ, ತಂದೆಯೇ ನನಗೆ ಯಾರು ಚಿತ್ರಹಿಂಸೆ ಕೊಟ್ಟಿದಾರೋ, ಈ ನೋವಿ ಕಾರಣಕರ್ತರಾಗಿದ್ದಾರೋ ಅವರಿಗೆ ಬೇಕಾಗಿರುವಂತ ಅಗತ್ಯ ಏನಂದ್ರೆ ಕ್ಷಮೆ. ಅದಕ್ಕಾಗಿ ಅವರನ್ನ ಕ್ಷಮಿಸು ಎಂಬುದಾಗಿ ಅವರ ಅಗತ್ಯಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದಾರೆ. Jesus could have prayed, Father, take away the pain. Father, lessen my suffering. Father, give me the strength. But Jesus did not pray any of those prayers. Jesus prayed for mankind's greatest need, and that is forgiveness. Jesus prayed for forgiveness when he said, Father, forgive. ಇಲ್ಲಿ ನೋಡ್ತಾ ಇದ್ದೇವೆ, ಅವರು ಈವನ್ ಯೇಸ್ವಾಮಿ ಅಂತ ನೋವಿನ ಪರಿಸ್ಥಿತಿಯ ಮಧ್ಯದಲ್ಲೂ ಅವರು ಪ್ರಾರ್ಥನೆ ಮಾಡಬಹುದಾಗಿತ್ತು. ತಂದೆಯೇ ನನ್ನ ನೋವನ್ನ ತೆಗೆದುಹಾಕಿ, ತಂದೆಯೇ ನನ್ನ ಯಾತನೆಯನ್ನ ಕಡಿಮೆ ಮಾಡಿ, ತಂದೆಯೇ ನನಗೆ ಇದನ್ನು ಸಹಿಸಿಕೊಳ್ಳಿಕ್ಕೆ ಶಕ್ತಿ ಕೊಡಿ ಎಂದು ಪ್ರಾರ್ಥಿಸಬಹುದಾಗಿತ್ತು. ಆದ್ರೆ ಅವರು ಆ ರೀತಿ ಮಾಡ್ಲಿಲ್ಲ. ಅದರ ಬದಲಿಗೆ ಇಡೀ ಮನುಕುಲದ ಆ ಒಂದು ಮಹತ್ತರವಾದಂತ ಒಂದು ಅವಶ್ಯಕತೆಗಾಗಿ ಅವರು ಪ್ರಾರ್ಥಿಸಿದ್ರು. ಅವರು ಇಡೀ ಮಾನವ ಕುಲಕ್ಕೆ ಅಗತ್ಯವಿರುವಂತಹ ಕ್ಷಮಾಪಣೆಗೋಸ್ಕರ ಪ್ರಾರ್ಥಿಸಿದ್ರು. ಅದಕ್ಕಾಗಿ ಅವರು ಶಿಲುಬೆ ಮೇಲೆ ಹೇಳ್ತಾ ಇದಾರೆ, ತಂದೆಯೇ ಇವರನ್ನ ಕ್ಷಮಿಸು ಎಂಬುದಾಗಿ. Father, forgive. Jesus knew that people need forgiveness. The most important thing that a human being needs is forgiveness. And it is the same today as it was in those days, on that day. There are lots of people today who don't think that they need forgiveness. But we need forgiveness. Because if we do not get forgiveness of sins, sin makes us qualified to be away from God, separated from God, and sin has the capacity to take us to hell for eternal damnation. So Jesus knows that the most important thing that a man needs is forgiveness. And there are those who have wronged someone. There are those who have hurt someone. There are those who have been mean and ugly. They know that they have been hurt themselves, yet they believe that they are tough enough to take it. The pain that has been inflicted by them and upon them could be forgiven. The pain could disappear. How sad it is that they don't know that Jesus has opened a way that forgiveness is offered, and this forgiveness can be received by anybody by coming to the Lord and asking for forgiveness. ಸೊ ಇಲ್ಲಿ ನೋಡ್ತಾ ಇದ್ದೇವೆ, ಅಲ್ಲಿ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಆ ನುಡಿಯುವಂತ ಕಾರ್ಯ, ತಂದೆಯೇ ಇವರನ್ನ ಕ್ಷಮಿಸು ಎಂಬುದಾಗಿ ಹೇಳುತ್ತಿರುವಂತಹ ಆ ಕಾರ್ಯ ನೋಡುವುದಾದ್ರೆ, ಅಲ್ಲಿ ಯೇಸು ಕ್ರಿಸ್ತರು ತಮ್ಮ ಅಗತ್ಯ ಬಗ್ಗೆ ಅವರು ಪ್ರಾರ್ಥನೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಚೆನ್ನಾಗಿ ತಿಳಿದಿದೆ ಜನರಿಗೆ ಅತ್ಯಮೂಲ್ಯವಾಗಿ ಅವ್ರಿಗೆ ಬೇಕಾಗಿರುವಂಥದ್ದು ಕ್ಷಮೆ ಎಂಬುದಾಗಿ. ಆದ್ರೆ ಯೇಸು ಕ್ರಿಸ್ತ ಚೆನ್ನಾಗಿ ಗೊತ್ತಿದೆ ಜನರಿಗೆ ಕ್ಷಮಾಪಣೆಯ ಅಗತ್ಯವಿದೆ ಎಂಬುದಾಗಿ. ಯಾಕೆಂದ್ರೆ ಒಂದು ವ್ಯಕ್ತಿ ಕ್ಷಮೆಯನ್ನ ಅವನು ಹೊಂದಿಕೊಳ್ಳದೆ ಹೋದ್ರೆ ಅವನಿಗೆ ಬೇಕಾಗಿರೋದು ಪಾಪಗಳಿಂದ ಬಿಡುಗಡೆ, ಅಂದ್ರೆ ಪಾಪಗಳಿಗೋಸ್ಕರ ಕ್ಷಮೆ ಬೇಕಾಗಿರುವಂಥದ್ದು. ಯಾಕೆಂದ್ರೆ ಒಂದು ವ್ಯಕ್ತಿಯಲ್ಲಿ ಪಾಪಕ್ಕೆ ಆ ವ್ಯಕ್ತಿಗೆ ಕ್ಷಮೆ ಸಿಗದೆ ಹೋದ್ರೆ ಆ ಪಾಪ ಆ ವ್ಯಕ್ತಿಯನ್ನ ದೇವರಿಂದ ಬೇರ್ಪಡಿಸ್ಬಿಟ್ಟು ಅವನ ಇಡೀ ಭವಿಷ್ಯವನ್ನೇ ಸರ್ವನಾಶಗೊಳಿಸ್ಬಿಡ್ತದೆ. ಅದಕ್ಕಾಗಿ ಪ್ರತಿಯೊಂದು ಮಾನವ ಕುಲದ ಪ್ರತಿಯೊಂದು ವ್ಯಕ್ತಿಗೂ ಅಗತ್ಯವಾಗಿರುವಂಥದ್ದು ಕ್ಷಮೆ ಎಂಬುದಾಗಿ. ಅದಕ್ಕಾಗಿ ಅನೇಕ ಮಕ್ಕಳಿಗೆ ತಾವು ತಪ್ಪನ್ನ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ, ನನಗೆ ಈ ತಪ್ಪಿಗೆ ನನಗೆ ಒಂದು ಕ್ಷಮೆ ಬೇಕು. ಯಾಕೆಂದ್ರೆ ಅನೇಕರು ನಾನು ಪರರಿಗೆ ವಿರುದ್ಧವಾಗಿ ನಾವು ತಪ್ಪನ್ನ ಮಾಡಿದ್ದೇನೆ, ಪರರನ್ನ ನೋಯಿಸಿದವರಾಗಿದ್ದೇವೆ, ಪರರೊಂದಿಗೆ ತುಚ್ಛೀಕರಿಸಿ ಮಾತನಾಡಿ ಅವರೊಂದಿಗೆ ಅಸಹ್ಯವಾಗಿ ನಡೆದುಕೊಂಡಿದ್ದೇವೆ. ಅವ್ರಿಗೆ ಗೊತ್ತು ನಾವು ಅನೇಕ ಮಕ್ಕಳನ್ನ ಪರರನ್ನ ನೋಯಿಸಿದ್ದೇವೆ ಎಂಬುದಾಗಿ. ಆದ್ರೂ ಅವ್ರು ನಂಬ್ತಾರೆ ಅದೇನಂತಂದ್ರೆ ಖಂಡಿತವಾಗಿಯೂ ಇದನ್ನ ಸುಲಭವಾಗಿ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದಾಗಿ. ಅವರಿಂದ ಉಂಟಾದಂತಹ ಪರರಿಗೆ ಉಂಟಾದಂತಹ ನೋವನ್ನ ಮತ್ತು ಅವರನ್ನು ಕೂಡ ಸುಲಭವಾಗಿ ಕ್ಷಮಿಸಿಕೊಳ್ಳುವಂತ ಒಂದು ಮಾರ್ಗವನ್ನ ಪ್ರಭು ಯೇಸು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಆ ಕ್ಷಣದಲ್ಲಿ ಖಂಡಿತವಾಗಿ ನೋವು ಮಾಯವಾಗ್ತದೆ. ಅವರಿಗೆ ಕ್ಷಮೆ ಕೂಡ ಉಚಿತವಾಗಿ ಕೊಡಲ್ಪಟ್ಟಿದೆ. ಆದರೆ ಅವರಿಗೆ ಆ ಒಂದು ಸತ್ಯ ತಿಳಿಯದೆ ಇರುವಂತದ್ದು ಒಂದು ದುರದೃಷ್ಟಕರ. ಅಂದ್ರೆ ಯೇಸು ಕ್ರಿಸ್ತರು ನಾವು ಮಾಡುವಂತ ಪ್ರತಿಯೊಂದು ಪಾಪಗಳಿಗೂ, ನಾವು ಪರರಿಗೆ ಕೊಟ್ಟಂತ ನೋವುಗಳಿಗೂ ಸುಲಭವಾಗಿ ಕ್ಷಮೆಯನ್ನು ಯಾಚಿಸುವಂತ ಒಂದು ಸುಲಭವಾದಂತ ಒಂದು ಬಾಗಿಲನ್ನ ಮಾರ್ಗವನ್ನು ನಮಗೆ ತೋರ್ಪಡಿಸಿದ್ದಾರೆ. ಅದೇನಂದ್ರೆ ಯೇಸು ಕ್ರಿಸ್ತರ ಬಳಿಗೆ ಬಂದು ಯೇಸು ಕ್ರಿಸ್ತರ ಮುಖಾಂತರ
ಇದು ನಾವು ಮಾಡಿದ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಡುವುದಾದ್ರೆ ಅದೇ ಕ್ಷಣದಲ್ಲಿ ದೇವರ ಕ್ಷಮಾಪಣೆ ಸುಲಭವಾದ ರೀತಿ ನಮಗೆ ಲಭಿಸ್ತದೆ. ಈ ವಿಷಯವನ್ನ ಅನೇಕ ಮಕ್ಕಳು ಇನ್ನೂ ಕೂಡ ಮನಗಂಡುಕೊಂಡಿಲ್ಲ. As Jesus endured the torments of the cross, the pain, the horrifying pain, his genuine passion was revealed. And what was his genuine passion? His desire was to see man receive forgiveness. ಸೊ ಯೇಸು ಕ್ರಿಸ್ತರು ಆ ಶಿಲುಬೆ ಯಾತನೆಯನ್ನ ಅನುಭವಿಸ್ತಿರುವಾಗಲೇ ಆ ಯಾತನೆಯನ್ನ ಅನುಭವಿಸೋದ್ರ ಮೂಲಕ ನಮ್ಗೆ ಗೊತ್ತಾಗ್ತದೆ ಅವರ ಒಂದು ಉತ್ಕಟವಾದಂತ ಒಂದು ಪ್ರೀತಿ ಪ್ರಕಟವಾಗಿದೆ ಅಂತ, ಮಹತ್ವವಾದಂತ ಪ್ರೀತಿ, ದೇವರ ಪ್ರೀತಿ ಪ್ರಕಟವಾಗಿದೆ. ಯಾವ ಆ ಉತ್ಕಟವಾದ ಪ್ರೀತಿ ಪ್ರಕಟವಾಗಿದೆ ಎಂಬುದಾಗಿ ನಮ್ಗೆ ಗೊತ್ತಾಗ್ತದೆ. ಅಲ್ಲಿ ನಮ್ಗೆ ಗೊತ್ತಾಗ್ತದೆ ಅವರ ಆಸೆ ಏನಂದ್ರೆ, ಅವರ ಒಂದು ಇಚ್ಛೆ ಏನಂತಂದ್ರೆ ಮನುಷ್ಯರು ಕ್ಷಮೆಯನ್ನ ಹೊಂದುವುದಾಗಿತ್ತು. ಅವರ ಆಸೆ ಮನುಷ್ಯರೆಲ್ಲರೂ ಕೂಡ ರಕ್ಷಣೆಯನ್ನ ಹೊಂದುವುದಾಗಿತ್ತು. ಅವರ ಆಕಾಂಕ್ಷೆ ಮನುಷ್ಯರ ರಕ್ಷಣೆಗೆ ಕಡೆಗೆ ಅವರ ಗಮನ ಕೇಂದ್ರೀಕೃತವಾಗಿತ್ತು. So Jesus' desire was to see man receive forgiveness. His desire was to see man receive salvation. His passion was to provide for our redemption. His passion was our forgiveness, that we receive forgiveness of all our sins. ಸೊ ಯೇಸುಸ್ವಾಮಿಯ ಇಚ್ಛೆ, ಆ ಯೇಸುಸ್ವಾಮಿಯ ಆಸೆ ಏನಂತಂದ್ರೆ ಮನುಷ್ಯರೆಲ್ಲರೂ ಕೂಡ ಕ್ಷಮೆನ ಹೊಂದಿಕೊಳ್ಬೇಕಾಗಿತ್ತು. ಅವರ ಆಸೆ ಏನಂದ್ರೆ ಮನುಷ್ಯರೆಲ್ಲರೂ ಕೂಡ ರಕ್ಷಣೆ ಹೊಂದ್ಕೊಳ್ಬೇಕಾಗಿತ್ತು. ಅವರ ಆಸೆ ಆಕಾಂಕ್ಷೆ ಏನಂದ್ರೆ ಆ ಮನುಷ್ಯ ಕುಲಕ್ಕೆ ಅಂದ್ರೆ ಮಾನವನಿಗೆ ರಕ್ಷಣೆಯನ್ನ ಕೊಡುವುದಾಗಿತ್ತು. ಅವರ ಗುರಿ ಮನುಷ್ಯನು ರಕ್ಷಣೆ ಹೊಂದಿಕೊಳ್ಬೇಕೆಂಬುದಾಗಿತ್ತು. ಅಂದ್ರೆ ಅವರ ಗಮನ ಬಂದು ಶಾರೀರಿಕವಾದ ನೋಗರದ ಕಡೆ ಬದಲಾಗಿ ಅವರ ಗಮನ ಇದ್ದಿದ್ದು ಇಡೀ ಮಾನವ ಕುಲದ ಕಡೆ, ತಮಗೆ ಯಾರು ತೊಂದರೆ ಕೊಟ್ಟಿದ್ದಾರೋ ಅವರ ಕಡೆ ಅವರ ಗಮನ ಕೇಂದ್ರೀಕೃತವಾಗಿತ್ತು. Isaiah 53 verse 5 says that Jesus was wounded for our transgressions. He was bruised for our iniquities. The chastisement of our peace was upon him, and with his stripes we are healed. ಯೆಶಾಯ 53ನೇ ಅಧ್ಯಾಯ ವಾಕ್ಯ 5 ಹೇಳ್ತದೆ, ನಮ್ಮ ದ್ರೋಹಗಳ ನಿಮಿತ್ತ ಅವರಿಗೆ ಗಾಯವಾಯಿತು, ನಮ್ಮ ದುಷ್ಕೃತ್ಯಗಳ ನಿಮಿತ್ತ ಅವರು ಜಜ್ಜಲ್ಪಟ್ಟರು, ನಮ್ಮ ಸಮಾಧಾನಕ್ಕೆ ಕಾರಣವಾದ ಆ ಶಿಕ್ಷೆಯು ಅವರ ಮೇಲೆ ಬಿತ್ತು, ಅವರ ಬಾಸುಂಡೆಗಳಿಂದ ನಮಗೆ ಸ್ವಸ್ಥವಾಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸಾದ. So Jesus was wounded because of our sins. ಸೊ ಯೇಸು ಕ್ರಿಸ್ತರು ಗಾಯಗೊಂಡಿದ್ದು ಈ ವಾಕ್ಯ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ನಮ್ಮ ಪಾಪಗಳ ನಿಮಿತ್ತವಾಗಿ ಎಂಬುದಾಗಿ. He was punished, bruised for our iniquities. ಸೊ ಅಷ್ಟು ಮಾತ್ರ ಅಲ್ಲ, ನಮ್ಮ ದುಷ್ಕೃತ್ಯಗಳ ನಿಮಿತ್ತವಾಗಿ ಅವರು ಜಜ್ಜಲ್ಪಟ್ಟರು ಎಂಬುದಾಗಿ. The chastisement of our peace was upon him. Because of sin, we were enemies of God. We were separated from God. But through Jesus' sacrifice on the cross, this separation was destroyed, and there is reconciliation, and there is friendship, and there is unity between God and man. ಸೊ ಅಷ್ಟು ಮಾತ್ರ ಅಲ್ಲ, ಆ ವಾಕ್ಯ ನೋಡೋ ನಮಗೆ ಇನ್ನೊಂದು ಸತ್ಯನೂ ಕೂಡ ಗೊತ್ತಾಗ್ತದೆ. ನಾವು ನಮ್ಮ ಪಾಪಗಳ ನಿಮಿತ್ತವಾಗಿ ದೇವರಿಂದ ಬೇರ್ಪಟ್ಟಿದ್ವಿ, ದೇವರಿಗೂ ನಮಗೆ ಯಾವುದೇ ಒಂದು ಸಂಬಂಧ ಇರಲಿಲ್ಲ. ಆದ್ರೆ ಆ ಶಿಕ್ಷೆನ ಯಾವಾಗ ಯೇಸುಸ್ವಾಮಿ ಅನುಭವಿಸಿದ್ರೋ, ಆ ಶಿಲುಬೆಯ ಆ ಯಾತನೆಯ ಆ ಶಿಕ್ಷೆನ ಯಾವಾಗ ಅನುಭವಿಸಿದ್ರೋ, ಆ ಶಿಕ್ಷೆಯ ಮೂಲಕ ನಾವೆಲ್ಲರೂ ಕೂಡ ದೇವರೊಂದಿಗೆ ಕಡಿದು ಹೋಗುವಂತ ಸಂಬಂಧವನ್ನ ಮತ್ತೆ ಒಂದುಗೂಡಿಸಿಕೊಂಡಿದ್ದು ಮಾತ್ರವಲ್ಲ, ಈಗ ದೇವರೊಂದಿಗೆ ನಾವೆಲ್ಲರೂ ಕೂಡ ಸಮಾಧಾನದಲ್ಲಿ ಮುನ್ನಡೆಯಲಿಕ್ಕೆ ನಮಗೆ ಸಾಧ್ಯವಾಯಿತು. ನಮ್ಮ ಪಾಪ ನಮ್ಮನ್ನ ದೇವರಿಂದ ಬೇರ್ಪಡಿಸಿಬಿಟ್ಟಿತ್ತು. ಆದ್ರೆ ಯೇಸುಸ್ವಾಮಿಯ ಆ ಶಿಕ್ಷೆ, ಯೇಸುಸ್ವಾಮಿ ಅನುಭವಿಸಿದ ನೋವುಗಳು, ಆ ಶಿಕ್ಷೆ ನನ್ನನ್ನ ಮತ್ತು ನಮ್ಮೆಲ್ಲರನ್ನ ದೇವರೊಂದಿಗೆ ಸಮಾಧಾನದಲ್ಲಿ ಒಂದುಗೂಡುವಂತೆ ಮಾಡಿತು. And with his stripes and with his wounds we are healed. ಆ ಯೇಸುಸ್ವಾಮಿ ತನ್ನ ಶರೀರದಲ್ಲಿ ಅನುಭವಿಸಿದಂತ ಆ ಬಾಸುಂಡೆಗಳಿಂದ, ಆ ಗಾಯಗಳಿಂದ ನಾವೆಲ್ಲರೂ ಕೂಡ ಸ್ವಸ್ಥತೆಯನ್ನು ಪಡೆದುಕೊಂಡಿದ್ದೇವೆ, ನಮಗೆ ಸ್ವಸ್ಥವಾಯಿತು. So Jesus made the prayer of forgiveness, this prayer of forgiveness that would bring salvation for all human beings. ಸೊ ಯೇಸುಸ್ವಾಮಿ ಶಿಲುಬೆ ಮೇಲೆ ಆ ಮಾಡಿದಂತಹ ಆ ಪ್ರಾರ್ಥನೆ
ಕ್ಷಮಾಪಣೆಯ ಪ್ರಾರ್ಥನೆ, ಅವುಗಳು ಇಡೀ ಮಾನವಕುಲದ ರಕ್ಷಣೆಗಾಗಿ ಬಂದಂತ ಪ್ರಾರ್ಥನೆ. ಆ ಪ್ರಾರ್ಥನೆಯು ಇಡೀ ಮಾನವಕುಲದ ಕ್ಷಮಿಸುವಂತ ಪ್ರಾರ್ಥನೆಯಾಗಿದೆ. The third prayer that he made was a prayer of identity. That is when Jesus said, Father, forgive them. Who are these them? ಸೊ ಇಲ್ಲಿ ಅವರು ಮೂರನೇದಾಗಿ ನೋಡೋದಾದ್ರೆ ಅವ್ರು ಮಾಡಿದಂತ ಪ್ರಾರ್ಥನೆ, ತಂದೆಯೇ ಇವರನ್ನ ಕ್ಷಮಿಸು ಎಂಬುದಾಗಿ ಹೇಳುವಂತ ಪ್ರಾರ್ಥನೆ ನೋಡೋದಾದ್ರೆ, ಇವರು ಅಂದ್ರೆ ಯಾರು ಎಂಬುದಾಗಿ ಒಂದು ಗುರುತಿನ ಪ್ರಾರ್ಥನೆ, ಐಡೆಂಟಿಟಿಯ ಪ್ರಾರ್ಥನೆ, ಗುರುತನ್ನ ತೋರಿಸ್ಪಡಿಸುವಂತ ಪ್ರಾರ್ಥನೆಯಾಗಿದೆ. Is it those who are responsible for his death, those who put him on the cross and crucified him? So who are these who are responsible for Jesus' death? ಸೊ ಇಲ್ಲಿ ಯೇಸು ಹೇಳ್ತಿದ್ರೆ, ತಂದೆಯೇ ಇವರನ್ನ ಕ್ಷಮಿಸು ಎಂಬುದಾಗಿ ಹೇಳುವಾಗ, ಅವರನ್ನ ಕ್ಷಮಿಸು ಎಂಬುದಾಗಿ ಹೇಳುವಾಗ, ಅವರು ಅಂದ್ರೆ ಯಾರ ಬಗ್ಗೆ ಯೇಸು ಮೇಲೆ ಮಾತನಾಡ್ತಿರುವಂತದ್ದು? ಯಾರು ಅಂದ್ರೆ ಅವರು ಎಂಬುದಾಗಿ ಹೇಳ್ತಿರುವಂತದ್ದು ಯಾರನ್ನ ಕುರಿತು? Some would say it was the Roman soldiers, because they were the ones who crucified him. They were the ones who nailed him to the cross. They are the ones who killed him. But it was their job. They had the responsibility and the task to make sure that the crucifixion was carried out in a proper manner. Yes, they killed Jesus. ಸೊ ಇಲ್ಲಿ ನೋಡೋದಾದ್ರೆ ಖಂಡಿತವಾಗಿಯೂ ನಮ್ಗನ್ನಿಸ್ತದೆ, ಯೇಸು ಕ್ರಿಸ್ತರ ಸಾವಿಗೆ ಕಾರಣವಾದವರು, ಅವರನ್ನ ಯಾರು ಶಿಲುಬೆಗೆ ಏರಿಸಿದ್ರು, ಅವರು ಅಲ್ಲಿ ಹೇಳ್ತಿರೋದು, ಯೇಸು ಕ್ರಿಸ್ತರು ಹೇಳ್ತಿರುವಂತದ್ದು ತಂದೆಯೇ ಅವರನ್ನ ಕ್ಷಮಿಸಿ ಎಂಬುದಾಗಿ ಹೇಳ್ತಿರುವಂತದ್ದು. ಅವರು ಅಂದ್ರೆ ಯಾರು? ಕೆಲವರು ಹೇಳ್ಬಹುದು ರೋಮನ್ ಸೈನಿಕರು, ಅವರೇ ಯೇಸು ಕ್ರಿಸ್ತರನ್ನ ಶಿಲುಬೆಗೆ ಏರಿಸಿದ್ದು. ಹೌದು, ನಿಮ್ಗೆಲ್ರೂ ಕೂಡ ಚೆನ್ನಾಗಿ ಗೊತ್ತಿದೆ. ಜಸ್ಟ್ ರೋಮನ್ ಸೈನಿಕರ ಕೆಲಸ, ಆ ಸೈನ್ಯದ ಅಧಿಪತಿ ಏನನ್ನ ಆಜ್ಞೆ ಹೊರಡಿಸ್ತಾನೋ ಆ ಆಜ್ಞೆಯನ್ನ ಅವರು ಕೈಗೊಂಡಿರುವುದು ಅವ್ರ ಕೆಲಸ, ರೋಮನ್ ಸೈನಿಕರ ಕೆಲಸ. ಆ ಶಿಲುಬೆಗೇರಿಸುವಂತಹ ಆ ಕಾರ್ಯವು ಸರಿಯಾದ ರೀತಿಯಲ್ಲಿ ಪೂರ್ಣಗೊಳಿಸುವಂತಹ ಜವಾಬ್ದಾರಿಯನ್ನ ಅವರು ಹೊಂದ್ಕೊಂಡಿದ್ದಾರೆ ಅಷ್ಟೇ. ಹೌದು, ಅವರು ಯೇಸು ಸ್ವಾಮಿನ ಕೊಂದರು. ಅದು ಇನ್ನು ಕೆಲವರು ಹೇಳ್ಬೋದು, ಎಲ್ಲ ಸೈನಿಕರು ತಮಗೆ ಕೊಡಲ್ಪಟ್ಟಂತ ಆ ಆದೇಶವನ್ನ ಪರಿಪಾಲಿಸ್ತಾ ಇದ್ದಾರೆ. ಹೌದು, ಅದು ನಿಜ. ಆದ್ರೆ ಆ ಚಿತ್ರಹಿಂಸೆಯನ್ನ ಕೊಡ್ಲಿಕ್ಕಾಗಿ ಸೇನದ ಅಧಿಪತಿ ಮೊದಲೇ ಅವರಿಗೆ ಆಜ್ಞೆ ಹೊರಡಿಸಿದ. ಸೇನಾಧಿಪತಿಯು ಕೂಡ ತನಗೆ ವಹಿಸಲ್ಪಟ್ಟಂತ ಕಾರ್ಯವು ಪೂರ್ಣಗೊಳ್ಳುವುದನ್ನ ಖಚಿತಪಡಿಸಬೇಕಾಗಿತ್ತು. ಅದಕ್ಕಾಗಿ ಅವನು ಕೂಡ ಆ ಜವಾಬ್ದಾರಿಯನ್ನು ಹೊಂದಿಕೊಂಡಿದ್ದ. ಅದಕ್ಕಾಗಿ ಆತನು ಕೂಡ, ಸೈನ್ಯದ ಅಧಿಪತಿಯು ಕೂಡ ಯೇಸು ಸ್ವಾಮಿಯನ್ನ ಕೊಲ್ಲುವಂತಹ ಕಾರ್ಯದಲ್ಲಿ ಅವನು ಕೂಡ ಭಾಗವಹಿಸಿದ್ದಾನೆ. ಬಟ್ ಆದ್ರೆ ಯೇಸು ಸ್ವಾಮಿ ಅವರನ್ನ ಕುರಿತು, ಅವರು ಎಂಬುದಾಗಿ, ಅವರನ್ನ ಕ್ಷಮಿಸಿ ಎಂಬುದಾಗಿ ಅವರ ಬಗ್ಗೆ ಗಮನವನ್ನು ಕೇಂದ್ರೀಕರಿಸಿ ಆ ರೀತಿ ನುಡಿತಾ ಇದ್ದಾರಾ? Yes, they killed Jesus. But wait a minute. The soldiers were doing, they were just carrying out the orders that were given to them. That is true that they killed Jesus, but it was an order given to them. Who had ordered him? The commander had ordered him. So the commander made sure that the mission was accomplished. He is the one who is responsible. Yes, he is the one who killed Jesus. ಕೆಲವರು ಹೇಳ್ಬೋದು, ಹೌದು ರೋಮನ್ ಸೈನಿಕರು ಎಂಬುದಾಗಿ. ಹೌದು, ರೋಮನ್ ಸೈನಿಕರು ಯೇಸು ಸ್ವಾಮಿಯನ್ನ ಕೊಂದ್ರು. ಹೌದು, ಆದ್ರೆ ಒಂದು ಸ್ವಲ್ಪ ತಾಳ್ಮೆಯಿಂದ ನೋಡಿ, ಅವರ ಕೆಲಸ, ಅವರ ಮೇಲಿನ ಅಧಿಕಾರಿ ಏನಂತ ಆಜ್ಞೆ ಹೊರಡಿಸ್ತಾನೋ ಅದಕ್ಕೆ ವಿಧೇಯರಾಗಿ ನಡೆಯುವಂಥದ್ದು. ಎಲ್ಲ ಸೈನಿಕರು ತಮಗೆ ಕೊಡಲ್ಪಟ್ಟದ ಆದೇಶವನ್ನ ಅಲ್ಲಿ ಆ ಕಮಾಂಡರ್ಗೆ, ಅಂದ್ರೆ ಸೈನ್ಯದ ಅಧಿಪತಿಗೆ ವಿಧೇಯರಾಗಿ ನಡ್ಕೊಂಡಿದ್ದಾರೆ ಅಷ್ಟೇ. ಹೌದು, ಅದು ನಿಜ. ಆದ್ರೆ ಅವರಿಗೆ ಸೇನದ ಅಧಿಪತಿ ಆದೇಶವನ್ನು ಕೊಟ್ಟಿದ್ದ. ಸೇನದ ಅಧಿಪತಿಗೆ ವಹಿಸಲ್ಪಟ್ಟಂತಹ ಕಾರ್ಯ ಸೈನಿಕರು ಅದನ್ನ ಸಂಪೂರ್ಣಗೊಳಿಸಿದ್ದಾರೆ. ಈಗ ಇವನ್ ಕೂಡ ಸೈನ್ಯದ ಅಧಿಪತಿಯು ಕೂಡ ಅವನಿಗೆ ಮೇಲಧಿಕಾರಿ ಏನು ಅದನ್ನ ಪರಿಪಾಲಿಸೋದು ಕೂಡ ಆತನ ಜವಾಬ್ದಾರಿಯಾಗಿತ್ತು. Oh yes, the commander killed him, but hold on, wasn't it the Pilate who was supposed to be blamed, because he knew that Jesus was innocent and he tried to wash his hands of the whole matter, but he still allowed Jesus to be taken and to be crucified? Yes, Pilate also was responsible for killing Jesus. ಹೌದು, ನಾವ್ ಹೇಳ್ಬೋದು ಸೈನಿಕರು ಯೇಸು ಸ್ವಾಮಿನ ಕೊಂದ್ರು ಎಂಬುದಾಗಿ. ಹೌದು, ಅದು ಖಂಡಿತ ಸತ್ಯ. ಆದ್ರೆ ಒಂದು ನಿಮಿಷ ತಾಳಿ,
ಆ ಪಿಲಾತನ ಬಗ್ಗೆ ನಾವು ಏನಂತ ಹೇಳೋಣ? ಪಿಲಾತನನ್ನು ಕೂಡ ನಾವು ಈ ವಿಷಯದಲ್ಲಿ ನಾವು ದೂರಲ್ಪಡಬೇಕಲ್ವಾ? ಏಕೆಂದ್ರೆ ಪಿಲಾತನು ಅವನಿಗೆ ಸತ್ಯ ಗೊತ್ತಿದೆ. ಆ ಸಂಪೂರ್ಣದ ಪ್ರಕರಣದಲ್ಲಿ ಆತನಿಗೆ ಸತ್ಯ ಗೊತ್ತಿದ್ರು ಕೂಡ ತನ್ನ ಕೈಯನ್ನ ತೊಳೆದುಕೊಳ್ಳಲು ಅವನೇ ತಾನೆ. ಆದ್ರೂ ಇವನು ಯೇಸುಸ್ವಾಮಿನ ಶಿಲುಬೆಗೇರಿಸಲು ಕೊಂಡೊಯ್ಯಲು ಅವನು ಎಲ್ರಿಗೂ ವಹಿಸಿಕೊಟ್ಬಿಟ್ಟ. ಹೌದು, ಇವನು ಕೂಡ ಸೈನಿಕರಂತೆ, ಸೈನ್ಯದ ಅಧಿಪತಿಯಂತೆ ಯೇಸುಸ್ವಾಮಿಯನ್ನ ಕೊಲ್ಲಲು ಕೂಡ ಸಹಾಯ ಮಾಡಿದ ವ್ಯಕ್ತಿಯಲ್ಲಿ ಇವನು ಸಹ ಒಬ್ಬನಲ್ಲವೇ? Yes, wasn't it Judas? Did not Judas help kill Jesus? He was with Jesus for 3.5 years, and yet he betrayed Jesus. Yes, Judas also was responsible for Jesus to be killed. ಹೌದು, ಇನ್ನು ಕೆಲವರು ಕೇಳಬಹುದು, ಅಲ್ಲಿ ಯೂದನು ಕೂಡ ಇದಕ್ಕೆ ಕಾರಣಕರ್ತನಲ್ಲವೇ ಎಂಬುದಾಗಿ. ಅವನು ಯೇಸುಸ್ವಾಮಿಯನ್ನ ಕೊಲ್ಲಲು ಸಹಾಯ ಮಾಡಲಿಲ್ವಾ? ಅವನು ಯೇಸುಸ್ವಾಮಿ ಜೊತೆಲಿ 3.5 ವರ್ಷಗಳ ಕಾಲ ಜೊತೆಲಿದ್ದುಕೊಂಡು ಯೇಸುಸ್ವಾಮಿಯ ಎಲ್ಲ ಕಾರ್ಯಗಳನ್ನು ಅನುಭವಿಸಿ ಈಗ ಮುತ್ತನ್ನು ಕೊಡುವುದರ ಮೂಲಕ ಯೇಸು ಕ್ರಿಸ್ತರಿಗೆ ದ್ರೋಹವನ್ನು ಬಗೆದಿದ್ದಾನೆ. ಅವನು ಕೂಡ ಇದರಲ್ಲಿ ಕಾರಣಕರ್ತನಲ್ವಾ ಎಂಬುದಾಗಿ ಕೇಳಬಹುದು. ಹೌದು, ಖಂಡಿತವಾಗಿಯೂ ಇವನು ಕೂಡ ಯೇಸುಸ್ವಾಮಿಯನ್ನ ಕೊಲ್ಲಲು ಸಹಾಯ ಮಾಡಿದ ವ್ಯಕ್ತಿಗಳಲ್ಲಿ ಇವನು ಕೂಡ ಒಬ್ಬನಾಗಿದ್ದಾನೆ. What about the leaders of the Jews that came to Jesus in the first place? And these leaders wanted to see Jesus crucified. Aren't they guilty? Aren't they also the ones who killed Jesus right from the start? Were they not the ones who plotted to see him dead? Were they not responsible for the death of Jesus? Oh yes, they also are responsible for Jesus' death. All of them are responsible. ಹಾಗಾದ್ರೆ ಅಷ್ಟು ಮಾತ್ರವಲ್ಲ, ಯಹೂದ್ಯರ ಎಲ್ಲ ಧರ್ಮಶಾಸ್ತ್ರಿಗಳು ಅಥವಾ ನಾಯಕರು ಮೊದಲು ಯೇಸುಸ್ವಾಮಿ ಬಳಿಗೆ ಬಂದವರು ಮತ್ತು ಅವರು ಶಿಲುಬೆಗೆ ಏರುವುದನ್ನ, ಯೇಸು ಕ್ರಿಸ್ತರು ಶಿಲುಬೆಗೆ ಏರಲ್ಪಡುವುದನ್ನ ನೋಡ ಬಯಸಿದವರ ಬಗ್ಗೆ ನಾವೇನಂತ ಹೇಳೋಣ? ಅವರು ಕೂಡ ತಪ್ಪಿತಸ್ಥರಲ್ವಾ? ಅವರು ಯೇಸುಸ್ವಾಮಿ ಕೊಲ್ಲಲ್ಪಡಬೇಕೆಂಬುದಾಗಿ ಮೊದಲಿನಿಂದಲೂ ಕೂಡ ಅವರು ಬಯಸಿದಂತ ವ್ಯಕ್ತಿಗಳಲ್ವಾ? ಅವರು ಯೇಸುಸ್ವಾಮಿಯ ಸಾವಿಗೆ ಜವಾಬ್ದಾರಿ ಆಗ್ಲಿಲ್ವಾ? ಅವರು ಸಹ ಯೇಸುಸ್ವಾಮಿಯನ್ನ ಕೊಲ್ಲಲು ಸಹಾಯ ಮಾಡಿದವರು. ಅಂದ್ರೆ ಇವರೆಲ್ಲರೂ ಕೂಡ ಯೇಸುಸ್ವಾಮಿಯ ಈ ಕೊಲ್ಲುವಂತಹ ಈ ಕಾರ್ಯದಲ್ಲಿ ಇವರೆಲ್ಲರೂ ಕೂಡ ಜವಾಬ್ದಾರಿಯನ್ನು ವಹಿಸಿದ್ದಾರೆ. Yes, it does not stop there. In a sense, all of us are them. We all are responsible for the killing of Jesus. Now you might say that I did not live at the time when Jesus was alive, but all of us are guilty. All of us are responsible. All of us sent Jesus to the cross, and Jesus went to the cross because of sin, because there is not a single one who is sinless. All of us have fallen short of the glory of God, because all of us have sinned and fallen short of the glory of God. Romans 3:23. And that is why when Jesus said, Father, forgive them, we too are included in them, because we too are responsible of killing Jesus on the cross. ಹೌದು, ಇದು ಯಾವ ಕಾರಣಕ್ಕೂ ಇಷ್ಟಕ್ಕೆ ನಿಲ್ಲೋದಿಲ್ಲ. ಜಸ್ಟ್ ರೋಮನ್ ಸೈನಿಕರಿಗಾಗ್ಲಿ, ಸೈನ್ಯದ ಅಧಿಪತಿಗಾಗ್ಲಿ, ಅಥವಾ ಪಿಲಾತನಿಗಾಗ್ಲಿ, ಅಥವಾ ಅಲ್ಲಿದ್ದಂತಹ ಫರಿಸಾಯರಿಗಾಗ್ಲಿ, ಅಥವಾ ಅಲ್ಲಿದ್ದ ಯಾಜಕರಿಗಾಗ್ಲಿ, ಅಥವಾ ಯೂದನಿಗಾಗ್ಲಿ ಇಷ್ಟಕ್ಕೆ ನಿಂತೋಗೋದಿಲ್ಲ. ಅದು ನಮಗೂ ಕೂಡ ಅದು ಸಲ್ಲುವಂಥದ್ದು. ಯಾಕೆಂದ್ರೆ ಅಲ್ಲಿ ವಾಕ್ಯ ಹೇಳ್ತದೆ, ಅಲ್ಲಿ ಒಂದು ಅರಿವು, ಅಂದ್ರೆ ಅಲ್ಲಿ ತಂದೆಯೇ ಅವರನ್ನ ಕ್ಷಮಿಸು ಎಂಬುದಾಗಿ ಹೇಳುತ್ತಿರುವಂಥದ್ದು. ಅವರು ಎಂಬ ಆ ಪದದಲ್ಲಿ ನಾವು ಕೂಡ ಅದರೊಂದಿಗೆ ಸೇರಿಕೊಂಡಿದ್ದೇವೆ. ಅಂದ್ರೆ ಯೇಸುಸ್ವಾಮಿ ಈ ಲೋಕದಲ್ಲಿ, ನಿಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಯೇಸುಸ್ವಾಮಿ ಈ ಲೋಕದಲ್ಲಿ ಜೀವಿಸುವಂತ ಸಂದರ್ಭದಲ್ಲಿ ನಾವೇನೋ ಆ ಕ್ಷಣದಲ್ಲಿ ನಾವು ಇನ್ನೂ ಕೂಡ ಹುಟ್ಟೇ ಇರಲಿಲ್ಲ, ಈ ಲೋಕಕ್ಕೆ ಬಂದೇ ಇರಲಿಲ್ಲ ಎಂಬುದಾಗಿ ನೀವು ಹೇಳ್ಬೋದು. ಆದರೆ ದೇವರ ವಾಕ್ಯದಲ್ಲಿ ನೋಡೋದಾದ್ರೆ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತರನ್ನ ಶಿಲುಬೆಯಲ್ಲಿ ಜಡಿಯಲ್ಪಡುವಂತಹ ಆ ಕಾರ್ಯದಲ್ಲಿ ನಾವು ಕೂಡ ಪಾಲುದಾರರಾಗಿದ್ದೇವೆ. ಯಾಕೆಂದ್ರೆ ಯೇಸುಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದಿದ್ದು ಒಂದೇ ಒಂದು ಕಾರಣಕ್ಕಾಗಿ, ಏಕೆಂದ್ರೆ ನಮ್ಮ ಪಾಪಗಳ ನಿಮಿತ್ತವಾಗಿ, ಪಾಪಕ್ಕೋಸ್ಕರ ಅವರು ನಮ್ಮ ಪಾಪಗಳನ್ನು ಹೊತ್ತುಕೊಂಡ್ರು ಎಂಬುದಾಗಿ. ಅಂದ್ರೆ ಇಡೀ ಪ್ರಪಂಚದಲ್ಲಿ ಪಾಪವನ್ನ ಮಾಡದೇ ಇರುವಂತ ಒಂದೇ ಒಂದು ವ್ಯಕ್ತಿನೂ ಕೂಡ ಇಲ್ಲ.
ನಮ್ಮೆಲ್ಲರ ಪಾಪಗಳನ್ನ ಅವರು ಹೊತ್ತುಕೊಂಡಿದ್ದರಿಂದ ಆ ಪಾಪಗಳು ಅವರನ್ನ ಕೊಲೆ ಮಾಡಿದ್ದು. ಅದರ ಅರ್ಥ ನಾವೆಲ್ಲರೂ ಕೂಡ ದೇವರ ಮಹಿಮೆಯನ್ನ ಕಳೆದುಕೊಂಡವರು. ಅದಕ್ಕಾಗಿ ದೇವರ ವಾಕ್ಯ ಈ ರೀತಿ ಹೇಳ್ತದೆ, ರೋಮ 3:23 ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡಿದ್ದಾರೆ ಎಂಬುದಾಗಿ. ಅದರ ಅರ್ಥ ಎಲ್ಲರೂ ಎಂಬ ಪದದಲ್ಲಿ ನಾನು ಮತ್ತು ನೀವೆಲ್ಲರೂ ಕೂಡ ಒಳಗೊಂಡಿದ್ದೇವೆ. ಅದರ ಅರ್ಥ ಅಲ್ಲಿ ಯೇಸು ಸ್ವಾಮಿ ಅವರನ್ನ ಕ್ಷಮಿಸು ಎಂಬುದಾಗಿ ಹೇಳ್ತಿರುವಂತದ್ದು ಅವರು ಎಂಬ ಪದದಲ್ಲಿ ನಾನು ಮತ್ತು ನೀವೆಲ್ಲರೂ ಕೂಡ ಅದರ ಒಳಗೊಂಡಿದ್ದೇವೆ. ಅಂದ್ರೆ ಯೇಸು ಕ್ರಿಸ್ತರು ನಮ್ಮೆಲ್ಲರಿಗೋಸ್ಕರ ಅಗತ್ಯವಾಗಿದ್ದಂತಹ ಕ್ಷಮೆಗಾಗಿ ಶಿಲುಬೆ ಮೇಲೆ ತಂದೆ ಬಳಿ ಪ್ರಾರ್ಥನೆ ಮಾಡಿದ್ರು. Romans 3:12 says, as it is written, none is righteous, no, not one. No one understands, no one seeks for God. All have turned aside. Together they have become worthless. No one does good, not even one. Romans 3:12. ಸೊ ಇಲ್ಲಿ ರೋಮನ್ರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 12 ಈ ರೀತಿ ಹೇಳ್ತಾ ಇದೆ, ಸರಿದರು ದೂರ, ದೇವರಿಂದ ದೂರ, ದಾರಿ ತಪ್ಪಿ ನಡೆದರೆಲ್ಲರೂ ಬಲು ದೂರ, ಒಳಿತನ್ನು ಮಾಡುವವರೊಬ್ಬನು ಇರಲಿಲ್ಲ ಎಂಬುದಾಗಿ. ಅಂದ್ರೆ ಇದರ ಅರ್ಥ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲರೂ ದಾರಿ ತಪ್ಪಿದವರಾಗಿ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನ ಮಾಡುವವನು ಒಬ್ಬನು ಕೂಡ ಇಲ್ಲ, ಒಬ್ಬನಾದ್ರೂ ಇಲ್ಲ ಎಂಬುದಾಗಿ ಆ ವಾಕ್ಯ ಸ್ಪಷ್ಟವಾಗಿ ನಮ್ಗೆ ತಿಳಿಸ್ತಾ ಇದೆ. So if forgiveness is to come, then Jesus has to die on the cross for us to take our place. Why? Because the book of Hebrews chapter 9:22, Hebrews chapter 9:22 says, with blood almost all things are purified according to the law, and apart from bloodshedding forgiveness does not come. So with blood almost all things are purified according to the law, and apart from shedding of the blood forgiveness does not come. Hebrews 9:22. So it is it is your sin that sent Jesus to the cross. ಸೊ ಅಂದ್ರೆ ಕ್ಷಮೆ ಬರಬೇಕಾಗಿದ್ರೆ ಯೇಸು ಸ್ವಾಮಿ ಖಂಡಿತವಾಗಿಯೂ ಶಿಲುಬೆಗೆ ಹೋಗ್ಲೇಬೇಕಾಗಿತ್ತು. ಏಕೆಂದ್ರೆ ನಾನು ಮತ್ತು ನೀವು ನಮ್ಮ ಪಾಪದ ನಿಮಿತ್ತವಾಗಿ ಆ ಶಿಲುಬೆಯ ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತು. ಸೊ ಬಟ್ ನನ್ನ ಮತ್ತು ನಿಮ್ಮ ಪಾಪಗಳನ್ನ ಒತ್ತುಕೊಂಡಿರುವಂತ ಪ್ರಭು ಯೇಸು ಕ್ರಿಸ್ತರು ಶಿಲುಬೆಗೆ ಹೋಗದಿದ್ರೆ ಯಾವ ಕಾರಣಕ್ಕೂ ದೇವರಿಂದ ನಮಗೆ ಕ್ಷಮೆ ಬರ್ತಾ ಇರಲಿಲ್ಲ. ಅದನ್ನ ನೋಡೋದಾದ್ರೆ ಇಬ್ರಿಗೆ ಬರೆದ ಪತ್ರ 9ನೇ ಅಧ್ಯಾಯ 22 ಈ ರೀತಿ ಹೇಳ್ತಾ ಇದೆ, ನ್ಯಾಯ ಪ್ರಮಾಣದಿಂದ ಹೆಚ್ಚು ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವು, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುದಾಗಿ. ಅದರ ಅರ್ಥ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ರಕ್ತವನ್ನ ಸುರಿಸದೆ ಹೋಗಿದ್ರೆ ಇಡೀ ಮಾನವ ಕುಲಕ್ಕೆ, ನನಗಾಗ್ಲಿ ಅಥವಾ ನಿಮಗಾಗ್ಲಿ ಯಾವ ಕಾರಣಕ್ಕೂ ನಮ್ಮ ಪಾಪಗಳಿಗೆ ಕ್ಷಮೆ ಸಿಗ್ತಾ ಇರ್ಲಿಲ್ಲ. ಅಂದ್ರೆ ಮತ್ತೊಂದು ರೀತಿ ಹೇಳೋದಾದ್ರೆ ಕ್ಷಮೆ ಬರಬೇಕಾಗಿದ್ರೆ, ಕ್ಷಮೆ ಈ ಭೂಲೋಕಕ್ಕೆ ಮಾನವ ಕುಲಕ್ಕೆ ಬೇಕಾಗಿದ್ರೆ ಖಂಡಿತವಾಗಿಯೂ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಮರಣವನ್ನ ಹೊಂದಬೇಕಾಗಿತ್ತು, ಶಿಲುಬೆಗೆ ಏರಲ್ಪಡಬೇಕಾಗಿತ್ತು. ನನ್ನ ಮತ್ತು ನಿಮ್ಮ ಪಾಪವೇ ಯೇಸು ಕ್ರಿಸ್ತರನ್ನ ಶಿಲುಬೆಗೆ ಕಳುಹಿಸಿದ್ದು. So we learned 3 prayers. First one is the prayer of relationship. Second is the prayer of forgiveness. The third is the prayer of identity, that is them. Father, forgive them. 3 words. Prayer of relationship, prayer of forgiveness, prayer of identity. For they do not know what they are doing. That is a prayer of unawareness. Prayer of unawareness. ಸೊ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಯೇಸು ಸ್ವಾಮಿ ಶಿಲುಬೆ ಮೇಲೆ ಮಾಡಿದ ಆ ಪ್ರಾರ್ಥನೆಗಳಲ್ಲಿ 3 ಪ್ರಾರ್ಥನೆಗಳನ್ನ 3 ಭಾಗಗಳನ್ನು ನೋಡಿದ್ದೇವೆ. ಮೊದಲನೇದಾಗಿ ತಂದೆಯೇ ಇವರನ್ನ ಕ್ಷಮಿಸು ಎಂಬುದಾಗಿ. ಸೊ ತಂದೆಯೇ ಎಂಬುದಾಗಿ ಆ ಹೇಳುವಂತ ಪದ ಅದು ಒಂದು ಸಂಬಂಧವನ್ನ ಕಲ್ಪಿಸುವಂತದ್ದಾಗಿದೆ. ಎರಡನೇದು ಕ್ಷಮಿಸು ಎಂಬುದಾಗಿ ಹೇಳ್ತಿರುವಂತ ಕಾರ್ಯ ಕ್ಷಮಾಪಣೆ ಬಗ್ಗೆ ನೋಡ್ತಾ ಇದ್ದಾವೆ. ಮೂರನೇದಾಗಿ ಅವರನ್ನ ಎಂಬುದಾಗಿ ಹೇಳ್ತಿರುವಂತದ್ದು ಯಾರು ಅವರು ಎಂಬುದಾಗಿ ಗುರುತನ್ನ ಸೂಚಿಸುವಂತ ಗುರುತಿನ ಪ್ರಾರ್ಥನೆ ಆಗಿದೆ. 4ನೆಯ ಆ ಪ್ರಾರ್ಥನೆ ಯಾವುದು ಅಂತಂದ್ರೆ ಅಜಾಗೃತಿಗಾಗಿ ಇರುವಂತಹ ಪ್ರಾರ್ಥನೆ ಆಗಿದೆ. Surely in this world there are those who have been exposed to the truth. There are those who have heard the teachings of Jesus. They have even acknowledged that he is the Lord.
There is no one like him. They know Jesus is special, and yet they reject him. ಹೌದು, ಇಲ್ಲಿ ನೋಡ್ತಾ ಇದ್ದೇವೆ ವಾಕ್ಯ ನೋಡೋದಾದ್ರೆ, ತಂದೆಯೇ ಅವರನ್ನು ಕ್ಷಮಿಸು, ಯಾಕೆಂದ್ರೆ ತಾವು ಏನು ಮಾಡುತ್ತಿದ್ದೇವೆಂದು ಅವರು ಅರಿಯರು ಎಂಬುದಾಗಿ. ಸೊ ಈ ಪ್ರಾರ್ಥನೆ ಒಂದು ಕಡೆಯದಾಗಿ ಹೇಳುವಂತ ಪ್ರಾರ್ಥನೆ, ಅವರು ಏನು ಮಾಡುತ್ತಿದ್ದರೆಂದು ಅವರು ಅರಿಯರು ಎಂಬುದಾಗಿ ಹೇಳುವಂತ ಪ್ರಾರ್ಥನೆ. 4ನೇ ಭಾಗ ಏನಂದ್ರೆ ಅಜಾಗೃತಿಗಾಗಿ ಪ್ರಾರ್ಥನೆ. ಖಂಡಿತವಾಗಿಯೂ ಈ ಭೂಮಿಯಲ್ಲಿ ಸತ್ಯವನ್ನ ಸಂಧಿಸಿದವರು ಅನೇಕರಿದ್ದಾರೆ. ಯೇಸುಸ್ವಾಮಿಯ ಬೋಧನೆಗಳನ್ನು ಕೂಡ, ಅವರ ವಿಶಿಷ್ಟವಾದ ಬೋಧನೆಗಳನ್ನ ಕೇಳಿದವರು ಕೂಡ ಇದ್ದಾರೆ. ಅವರು ಯೇಸು ಕ್ರಿಸ್ತರ ಅಂದ್ರೆ ಬೇರೆಯವರ ಬೋಧನೆಗಳನ್ನು ಕೂಡ ಅವರು ಕೇಳಿರುವಾಗ ಯೇಸು ಕ್ರಿಸ್ತರ ಬೋಧನೆಗಳ ರೀತಿಯಲ್ಲಿ ಆ ಬೋಧನೆಗಳು ಇಲ್ಲ ಎಂಬುದಾಗಿ ಕೂಡ ಅರಿತಂತ ವ್ಯಕ್ತಿಗಳಿದ್ದಾರೆ. ಈ ರೀತಿಯ ಬೋಧನೆಗಳನ್ನ ನಾವೆಲ್ಲೂ ಕೂಡ ಕೇಳಿಲ್ಲ ಎಂಬುದಾಗಿ ಹೇಳಿರುವಂತಹ ಅನೇಕ ವ್ಯಕ್ತಿಗಳು ಕೂಡ ಗುಂಪಿನಲ್ಲಿದ್ದಾರೆ. ಅವ್ರಿಗೆ ಗೊತ್ತು ಯೇಸು ಕ್ರಿಸ್ತರು ಒಂದು ವಿಶಿಷ್ಟವಾದಂತಹ ಒಂದು ದೈವ ಸ್ವರೂಪವನ್ನು ಹೊಂದಿರುವಂತಹ ಒಂದು ವ್ಯಕ್ತಿ ಎಂಬುದಾಗಿ ಅವ್ರಿಗೆ ಚೆನ್ನಾಗಿ ಗೊತ್ತು. ಆದ್ರೂ ಕೂಡ ಅವರೆಲ್ಲರೂ ಈಗ ಹೇಳ್ತಾ ಇದಾರೆ, ಯೇಸು ಸ್ವಾಮಿಯನ್ನ ಅವರೆಲ್ಲರೂ ಒಟ್ಟಾಗಿ ಸೇರಿ ಹೇಳ್ತಾ ಇದಾರೆ, ಅವರನ್ನ ನಿರಾಕರಿಸೋಣ ಎಂಬುದಾಗಿ. ಸೊ ಅವರೆಲ್ಲರೂ ಕೂಡ ಯೇಸು ಸ್ವಾಮಿಯನ್ನ ನಿರಾಕರಿಸಿದ್ರು. Father, forgive them, for they do not know what they are doing. There are those in this world who call themselves Christians, but actually they really are not. They may wear a cross around their neck, a piece of jewelry. They may even go to church on Sunday, but they live a life of disobedience. They live like the devil on Monday. They do not take the teachings of Jesus seriously. In their hearts, they have no concern or desire to be godly. Father, forgive them, for they do not know what they are doing. ತಂದೆಯೇ ಅವರನ್ನ ಕ್ಷಮಿಸು, ಅವರು ಏನು ಮಾಡ್ತಿರುವರೆಂದು ಅವರು ಅರಿಯರು. ಅಂದ್ರೆ ಈ ಪ್ರಪಂಚದಲ್ಲಿ ಅನೇಕರು ತಮ್ಮನ್ನೇ ತಾವು ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವಂತ ವ್ಯಕ್ತಿಗಳಿದ್ದಾರೆ. ಆದ್ರೆ ನಿಜವಾಗಿಯೂ ಅವರು ಕ್ರೈಸ್ತರಲ್ಲ. ಅವರು ತಮ್ಮ ಕುತ್ತಿಗೆ ಸುತ್ತ ಒಂದು ಶಿಲುವಿರುವಂತ ಒಂದು ಸರವನ್ನ ಧರಿಸಿರ್ಬೋದು. ಅದು ಜಸ್ಟ್ ಒಂದು ಆಭರಣದ ಒಂದು ತುಂಡು ಮಾತ್ರ. ಅವರು ಈವನ್ ಪ್ರತಿ ಭಾನುವಾರ ಬಲಿಪೂಜೆಯಲ್ಲಿ ದೇವಾಲಯಕ್ಕೆ ಹೋಗಿ ಬಲಿಪೂಜೆಯಲ್ಲಿ ಭಾಗವಹಿಸಬಹುದು. ಆದ್ರೆ ಅವರ ಅನುದಿನದ ಕಾರ್ಯಗಳನ್ನ ಭಾನುವಾರ ಮಾತ್ರ ದೇವಾಲಯಕ್ಕೆ ಹೋಗಿ, ಇನ್ನು ಉಳಿದಂತ ದಿನಗಳು ಅವರು ಜೀವಿಸುವಂತ ಅವರ ಜೀವನ ಶೈಲಿಯನ್ನು ನೋಡೋದಾದ್ರೆ ಅದು ಜನಗಳು ಅವ್ರು ನೋಡಿ ಗುರುತಿಸ್ತಾರೆ, ನಿಜಕ್ಕೂ ಇವರು ಯೇಸು ಕ್ರಿಸ್ತರ ಪಂಗಡಕ್ಕೆ ಸೇರಿದವರ ಅಥವಾ ಸೈತಾನ್ನ ಆ ಪಂಗಡಕ್ಕೆ ಸೇರಿದವರ ಎಂಬುದಾಗಿ. ಏಕೆಂದ್ರೆ ಅವರು ಯಾವ ಕಾರಣಕ್ಕೂ ಯೇಸು ಕ್ರಿಸ್ತರ ಆ ಬೋಧನೆಗಳನ್ನ ಗಂಭೀರವಾಗಿ ಪರಿಗಣಿಸಿ ತಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳಿಕ್ಕೆ ಅವರು ಇಷ್ಟಪಡೋದಿಲ್ಲ. ಆ ಹೃದಯ ಕೂಡ ಇನ್ನೂ ಕೂಡ ಕಠಿಣವಾಗಿದೆ. ಅವರ ಹೃದಯದಲ್ಲಿ ನಾನು ಕೂಡ ಯೇಸು ಕ್ರಿಸ್ತರಂತೆ ಮಾರ್ಪಾಡಾಗಬೇಕು, ಯೇಸು ಕ್ರಿಸ್ತರಂತೆ ಅವರು ಹಿಂಬಾಲಿಸುವಂತ ಒಂದು ಶಿಷ್ಯನಂತೆ ನಾನು ಜೀವಿಸಬೇಕೆಂಬುದಾಗಿ ಅಂತ ಒಂದು ಆಸೆ ಆಕಾಂಕ್ಷೆ ಕೂಡ ಅವರ ಹೃದಯದಲ್ಲಿ ಇಲ್ಲದಿರುವುದನ್ನು ನೋಡಿ ಅವರು ಪರಿಗಣಿಸಲ್ಪಡ್ತಾರೆ, ಇವರು ಯೇಸು ಕ್ರಿಸ್ತರ ಸಂತತಿಯವರ ಅಥವಾ ಲೋಕದ ಸಂತತಿಯವರು ಎಂಬುದಾಗಿ. ತಂದೆಯೇ, ಇವರು ಏನು ಮಾಡ್ತಿರುವವರು ತಾವೇ ಅರಿತಲ್ಲ, ಅದಕ್ಕಾಗಿ ಇವರನ್ನ ಕ್ಷಮಿಸು ಎಂಬುದಾಗಿ ಪ್ರಭು ಯೇಸು ಕೇಳ್ಕೊಳ್ತಾ ಇದ್ದಾರೆ. There are many in this world who have no clue about the true nature of Christianity. They are unaware of God's plan for their lives. They are unaware that Jesus is the Messiah. They are unaware that Jesus is the Savior of the world. They do not know. They have not looked for him. They have not sought him because they do not know. They are comfortable where they are in spirituality. Father, forgive them, for they know not what they are doing. ತಂದೆಯೇ, ಇವರನ್ನ ಕ್ಷಮಿಸು, ಇವರೇನು ಮಾಡುತ್ತಿರುವರೆಂದು ಇವರು ಅರಿಯರು. ಸೊ ಈ ಪ್ರಪಂಚದಲ್ಲಿ ಕ್ರೈಸ್ತತ್ವದ ಅಥವಾ ಕ್ರಿಸ್ತೀಯ ಜೀವನದ ಒಂದು ನೈಜ ಸ್ವಭಾವದ ಬಗ್ಗೆ ಮಾಹಿತಿ ಇಲ್ಲದವರು ಅನೇಕರಿದ್ದಾರೆ. ತಮ್ಮ ಜೀವನದ ಬಗೆಗಿನ ಆ ಒಂದು ದೈವ ಯೋಜನೆಯ ಬಗ್ಗೆ ಅವರು ಅಜಾಗೃತರಾಗಿದ್ದಾರೆ. ಅವರಿಗೆ ಗೊತ್ತಿಲ್ಲ ದೇವರು ತಮ್ಮ ಜೀವನದ ಬಗ್ಗೆ ಏನೆಲ್ಲ ಯೋಜನೆಗಳು ಹಾಕಿಕೊಂಡಿದ್ದಾರೆ ಎಂಬುದಾಗಿ ತಿಳಿಯದೇ ಇರುವಂತಹ ಅನೇಕ ವ್ಯಕ್ತಿಗಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಇನ್ನೂ ಅನೇಕರು ಯೇಸು ಕ್ರಿಸ್ತರೊಬ್ಬರೇ ಮೆಸ್ಸಿಯ, ಅವರೊಬ್ಬರೇ ಲೋಕೋದ್ಧಾರಕ, ಅವರೊಬ್ಬರೇ ರಕ್ಷಕರು ಎಂಬುದನ್ನು ಅರಿಯದಂತಹ ಅನೇಕ ವ್ಯಕ್ತಿಗಳಿದ್ದಾರೆ. ಅವರೊಬ್ಬರೇ ಯೇಸು ಕ್ರಿಸ್ತರೊಬ್ಬರೇ ಲೋಕ ರಕ್ಷಕರು ಎನ್ನುವುದರ ಬಗ್ಗೆಯೂ ಕೂಡ ಅವರು ಅಜಾಗೃತರಾಗಿದ್ದಾರೆ. ಅವರು ಯಾವ ಕಾರಣಕ್ಕೂ ಯೇಸು ಸ್ವಾಮಿಯನ್ನು ಹುಡುಕ್ಲಿಲ್ಲ, ಯೇಸು ಸ್ವಾಮಿಯನ್ನು ಕೂಡ ಕಂಡುಕೊಳ್ಳಲಿಲ್ಲ. ಏಕೆಂದ್ರೆ ಅವರು ಇರುವಂತಹ ಅವಸ್ಥೆಯಲ್ಲೇ ನಾನು ವಿಶ್ವಾಸದಲ್ಲಿ ಇದ್ದುಕೊಂಡಿದ್ದೇನೆ ಎಂಬುದಾಗಿ ಆಧ್ಯಾತ್ಮಿಕವಾಗಿ ಅವರು ಯಾವ ಅವಸ್ಥೆಯಲ್ಲಿ ಮೊದಲಿನಿಂದ ಇದ್ದಾರೋ ಅದೇ ರೀತಿಯಲ್ಲಿ ಆಧ್ಯಾತ್ಮಿಕವಾದಂತಹ
ಆ ಒಂದು ಅವಸ್ಥೆಯಲ್ಲಿ ಇದ್ದುಕೊಂಡೇ ತಟಸ್ಥವಾಗಿರುವಂತಹ ಅವಸ್ಥೆಯಲ್ಲೇ ಅವರು ತೃಪ್ತರಾಗಿದ್ದಾರೆ. ಅದಕ್ಕೆ ಯೇಸು ಹೇಳ್ತಾ ಇದ್ದಾರೆ, ತಂದೆಯೇ ಇವರನ್ನ ಕ್ಷಮಿಸು, ಅವರೇನು ಮಾಡ್ತಿರುವವರೋ ಅವರು ಅರಿಯರು ಎಂಬುದಾಗಿ ಅವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. Our Lord knows that He is the hope for all humanity. Apart from Him, there is no forgiveness of sins. Without Jesus, all would remain condemned before God. Christ prayed for mercy upon sinful people when Jesus said, Father, forgive them, for they know not what they are doing. ಸೊ ಇಡೀ ಮಾನವ ಕುಲದ ಭರವಸೆಯು ದೇವರಾಗಿದ್ದಾರೆ. ಅದನ್ನಾಗಿದೆ ಇಲ್ಲಿ ನಮ್ಮ ಕರ್ತರು ಹೇಳ್ತಿರುವಂಥದ್ದು. ಅದೇನಂದ್ರೆ ಇಡೀ ಸರ್ವ ಮಾನವರ ಭರವಸೆಯು ಅವರೇ ಎಂದು ನಮ್ಮ ಕರ್ತರು ಅರಿತಿದ್ದಾರೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತರಿಂದಲ್ಲದೆ ಪಾಪ ಕ್ಷಮಾಪಣೆ ಇನ್ಯಾರಿಂದಲೂ ಕೂಡ ಇಲ್ಲ. ಅವರಿಲ್ಲದೆ ಎಲ್ಲರೂ ಕೂಡ ದೇವರ ಮುಂದೆ ಶಾಪಗ್ರಸ್ತರಾಗಿರ್ತಾರೆ, ಅವಮಾನಿತರಾಗ್ತವೆ. ಆದರೆ ಕ್ರಿಸ್ತರು ಪಾಪ ಭರಿತವಾದಂತಹ ಮನುಷ್ಯರ ಮೇಲಿನ ಆ ದಯೆಗಾಗಿ ಇಡೀ ಮಾನವಕುಲದಲ್ಲಿರುವಂತಹ ಪ್ರತಿಯೊಂದು ವ್ಯಕ್ತಿಗಳು ಪಾಪವನ್ನು ಮಾಡಿದವರಾಗಿದ್ದಾರೆ. ಆ ಪಾಪವನ್ನು ಮಾಡಿರುವಂತಹ ವ್ಯಕ್ತಿಗಳ ಮೇಲೆ ತಮ್ಮ ಪ್ರೀತಿಯನ್ನು ಇರಿಸಿದ್ದರಿಂದ ಅವರು ಮನುಷ್ಯನಿಗೋಸ್ಕರ ಬೇಕಂತ ದಯೆಗಾಗಿ, ಆ ಒಂದು ಕರುಣೆಗಾಗಿ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತಂದೆಯೇ ಇವರನ್ನ ಕ್ಷಮಿಸು, ತಾವು ಏನು ಮಾಡ್ತಿರುವರೆಂದು ಇವರು ಅರಿಯರು. ಎಲ್ಲರೂ ರಕ್ಷಣೆಯ ಅವಕಾಶವನ್ನ ಮತ್ತು ಆ ಪಾಪ ಕ್ಷಮೆಯ ಆ ಅವಕಾಶವನ್ನ, ಪಾಪ ಕ್ಷಮಾಪಣೆಯನ್ನ ಹೊಂದಿಕೊಳ್ಳಬೇಕೆಂಬುದಾಗಿ ಅವರ ಬಯಕೆಯಾಗಿತ್ತು. ಅದಕ್ಕಾಗಿ ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ, ತಂದೆಯೇ ಇವರನ್ನ ಕ್ಷಮಿಸಿ, ತಾವೇನು ಮಾಡ್ತಿರುವರೆಂದು ಇವರು ಅರಿಯರು ಎಂಬುದಾಗಿ. Father, forgive them, for they know not what they are doing. Jesus wanted the whole humanity to have the opportunity of salvation and forgiveness of sins. And therefore, He paid the price for everyone and prayed for everyone that none of us, none of the people be lost in damnation away from God. ಸೊ ಇಲ್ಲಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ತಂದೆ ಇವರನ್ನ ಕ್ಷಮಿಸು, ಇವರು ತಾವೇನು ಮಾಡ್ತಿರುವರೆಂದು ಇವರು ಅರಿಯರು ಎಂಬುದಾಗಿ ಹೇಳುವಂತ ಕಾರ್ಯದ ಮೂಲಕ ನಮ್ಗೆ ತಿಳಿಯಪಡಿಸ್ತಾ ಇದ್ದಾರೆ. ಅದೇನಂತಂದ್ರೆ ಇಡೀ ಮಾನವ ಕುಲದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ರಕ್ಷಣೆಯ ಅವಕಾಶವನ್ನ ಉಪಯೋಗಿಸಿಕೊಳ್ಬೇಕು. ಅಷ್ಟು ಮಾತ್ರವಲ್ಲ, ಪಾಪ ಕ್ಷಮೆಯನ್ನ ಹೊಂದಿಕೊಳ್ಳಬೇಕೆಂಬುದಾಗಿ ಅವರ ಬಯಕೆ. ಇವನ್ ಯೇಸು ಸ್ವಾಮಿಯ ಆ ಬಯಕೆ ಯಾರೊಬ್ಬರು ಕೂಡ ನಷ್ಟವಾಗಬಾರದು, ನಷ್ಟಪಟ್ಟು ಹೋಗಬಾರ್ದು. ಯಾರೊಬ್ಬರು ಕೂಡ ದಂಡನ ತೀರ್ಪಿಗೆ ಒಳಗಾಗಬಾರ್ದು. ಎಲ್ಲರೂ ಕೂಡ ರಕ್ಷಣೆ ಹೊಂದಿಕೊಂಡು, ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡು, ತಂದೆಯಾದಂತಹ ದೇವರ ಜೊತೆಲಿ, ಅಪ್ಪ ತಂದೆಯ ಜೊತೆಲಿ ಎಲ್ಲರೂ ಕೂಡ ಸತ್ಸಂಬಂಧ ಹೊಂದಿಕೊಂಡು ಅವರು ಕೂಡ ದೇವರಿಗೆ ಮಕ್ಕಳಾಗಿ ಜೀವಿಸಬೇಕೆಂಬುದಾಗಿ ಅವರ ಬಯಕೆಯಾಗಿತ್ತು. ಅದಕ್ಕಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ತಂದೆಯೇ ಇವರನ್ನ ಕ್ಷಮಿಸು, ತಾವೇನು ಮಾಡುತ್ತಿರುವರೆಂದು ಅರಿಯರು ಎಂಬುದಾಗಿ. So we finished 4 prayers. The first one is the prayer of relationship. The second is the prayer of forgiveness. The third is the prayer of identity. The fourth prayer is the prayer of unawareness. And the fifth prayer is the prayer of completeness. ಸೊ ಈಗ ನಾವು ನೋಡಿದ್ದೇವೆ, ಆ ಒಂದೇ ಒಂದು ಪ್ರಾರ್ಥನೆಯಲ್ಲಿ 4 ಪ್ರಾರ್ಥನೆಗಳನ್ನು ಮುಗಿಸಿದ್ದೇವೆ. ಮೊದಲನೇದಾಗಿ ಅವರು ಸಂಬಂಧದ ಪ್ರಾರ್ಥನೆ ಆಗಿತ್ತು, ತಂದೆ ಎಂಬುದಾಗಿ ಹೇಳುವಂತ ನುಡಿಯ ಮೂಲಕ. ಸೊ ಎರಡನೇದಾಗಿ ಕ್ಷಮಿಸು ಎಂಬುದಾಗಿ ಹೇಳುವುದರ ನುಡಿಯ ಆ ಪ್ರಾರ್ಥನೆ ಮೂಲಕ ಕ್ಷಮಾಪಣೆಯ ಪ್ರಾರ್ಥನೆ ಆಗಿತ್ತು. ಮೂರನೇದಾಗಿ ಅವರನ್ನ ಕ್ಷಮಿಸು ಎಂಬುದಾಗಿ ಹೇಳುವಾಗ ಅವರು ಅಂದ್ರೆ ಯಾರು ಎಂಬುದಾಗಿ ಗುರುತನ್ನು ಹಚ್ಚುವಂತ ಪ್ರಾರ್ಥನೆ ಆಗಿತ್ತು. ನಾಲ್ಕನೇದು ಅವರೇನು ಮಾಡುತ್ತಿರುವರೆಂದು ಅವರು ಅರಿಯರು, ಅಂದ್ರೆ ಅಜಾಗೃತಿಯ ಪ್ರಾರ್ಥನೆ ಆಗಿತ್ತು. ಈಗ 5ನೇದಾಗಿ ಪರಿಪೂರ್ಣತೆಯ ಪ್ರಾರ್ಥನೆ. So a prayer of completeness. But when we look at Calvary, we see that it looks like a big failure. Jesus had been talking about He being the Son of God. He was talking about His kingdom reigning forever. He was talking about life, eternal life. Now, all that He had been speaking about, all His talk looks to be in vain. ಹೌದು, ನಾವು ಶಿಲುಬೆ ಮೇಲೆ ನೇತಾಡುವಂತ ಯೇಸು ಕ್ರಿಸ್ತರ ಕಾರ್ಯ ನೋಡೋದಾದ್ರೆ ಎಲ್ಲವೂ ಮುಗಿದೋಯ್ತು ಎಂಬುದಾಗಿ ಅದು ಎಣಿಸಲ್ಪಡ್ತಾರೆ. ಇವನ್ ಅಲ್ಲಿ ತಂದೆಯ ದೇವರು ಎಲ್ಲವನ್ನು ಮಾತನಾಡಿದ್ರು. ಹೌದು, ಜಸ್ಟ್ ನಿತ್ಯ ಜೀವದ ಬಗ್ಗೆ, ಇಡೀ ಮಾನವ ಕುಲದ ರಕ್ಷಣೆಯ ಬಗ್ಗೆ, ಅಷ್ಟು ಮಾತ್ರವಲ್ಲ ಶಾಶ್ವತವಾದಂತ ಅರಸ,
ಇವನು ದಾವಿದನ ಮನೆತನವನ್ನ ಶಾಶ್ವತ ಆಳುವಂತ ರಾಜ್ಯ ಎಂಬುದಾಗಿ ಅನೇಕ 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 ಕಾರ್ಯಗಳನ್ನು ನುಡಿಸಿದ್ರು. ಆದ್ರೆ ಈಗ ಶಿಲುಬೆಯಲ್ಲಿ ನೇತಾಡುವಂತ ಮರಣ ಹೊಂದುತ್ತಿರುವಂತ ಯೇಸು ಸ್ವಾಮಿ ನೋಡೋದಾದ್ರೆ ದೇವ್ರು ಏನೆಲ್ಲ ಪ್ರವಾದ ನುಡಿದಿದ್ರು ಅವುಗಳೆಲ್ಲವೂ ಕೂಡ ವ್ಯರ್ಥವಾಯಿತೇನೋ ಎಂಬುದಾಗಿ ಕಾಣುವಂತ ರೀತಿಯಲ್ಲಿದೆ. The whole thing appears to be nothing more than a tragic mistake. He's the King of Kings, but there is no royal crown, only a crown of thorns. There are no crowds of followers, only a mob who cried out, "Crucify him, crucify him." So it looks like a big failure when Jesus made the prayer of completeness. When he said, "It is finished," it looks like a failure. ಸೊ ಯಾವಾಗ ಯೇಸು ಸ್ವಾಮಿ ಶಿಲುಬೆ ಮೇಲೆ ನೇತಾಡುವಂತ ಸಂದರ್ಭದಲ್ಲಿ ಎಲ್ಲವೂ ನೆರವೇರಿತು, ಎಲ್ಲವೂ ಮುಗಿಯಿತು ಎಂಬುದಾಗಿ ಹೇಳುವಂತ ಆ ಕಾರ್ಯ ನೋಡೋದಾದ್ರೆ, ಹೌದು, ಇಲ್ಲಿ ಮೊದಲೇ ನುಡಿದಿದ್ರು, ದೇವರು ಪ್ರವಾದ ನುಡಿದಿದ್ರು, ಈತನು ರಾಜಾದಿರಾಜ, ರಾಜ ಮನೆತನವನ್ನ ಆಳುವಂತ ಶಾಶ್ವತ ಆಳುವಂತ ರಾಜ ಎಂಬುದಾಗಿ. ಆದ್ರೆ ದೇವ್ರು ಏನ್ ನುಡಿದಿದಾರೋ ಅದಕ್ಕೆ ತದ್ವಿರುದ್ಧ ಕಾರ್ಯವೇನೋ ಎಂಬುದಾಗಿ ನಮಗೆ ಕಾಣಿಸ್ತದೆ. ಯಾಕಂದ್ರೆ ಇವ್ರು ರಾಜಾದಿರಾಜರಾಗಿದ್ದಾರೆ, ಆದ್ರೆ ಯಾವ ಕಾರಣಕ್ಕೂ ತಲೆ ಮೇಲೆ ಚಿನ್ನದ ಕಿರೀಟವನ್ನ ತುಡಿಸ್ಕೊಳ್ಳಿಲ್ಲ, ಬದಲಿಗೆ ಮುಳ್ಳುಗಳನ್ನ ಕಿರೀಟವಾಗಿ ಮಾರ್ಪಡಿಸಿಕೊಂಡು ಅದರಿಂದ ಚುಚ್ಚಿಕೊಂಡು ರಕ್ತವನ್ನು ಸುರಿಸುವಂತ ಕಾರ್ಯ. ಅಷ್ಟು ಮಾತ್ರವಲ್ಲ, ಅವರಿಗೆ ಯಾರು ಕೂಡ ಇದು ರಾಜನಿಗೆ ಜೈ ಎಂಬುದಾಗಿ ಜೈಕಾರ ಯಾರು ಕೂಡ ಘೋಷಣೆ ಮಾಡ್ಲಿಲ್ಲ. ಬದಲಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಹೇಳ್ತಾ ಇದಾರೆ, ಇದು ಇವರನ್ನ ಶಿಲುಬೆಗೆ ಏರಿಸಿ ಎಂಬುದಾಗಿ. ಇದೆಲ್ಲ ಕಾರ್ಯಗಳು ನೋಡುವಾಗ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಎಲ್ಲವೂ ನೆರವೇರಿತು ಎಂಬುದಾಗಿ ಹೇಳುವಂತ ಕಾರ್ಯ ನೋಡೋದಾದ್ರೆ, ಇದು ಏನೆಲ್ಲ ಪ್ರವಾದ ನುಡಿದಿದ್ರು ಅವುಗಳೆಲ್ಲವೂ ಕೂಡ ವ್ಯರ್ಥವಾಯಿತು ಎಂಬುದಾಗಿ ಕಾಣಿಸುವಂತದ್ದಾಗಿದೆ. But the story does not end there. We know the real story. The world does not understand, but we do understand. We understand that Jesus is the Son of God. We understand that Jesus was faithful to his Father. We understand that Jesus was obedient to his Father. He was obedient even unto death on the cross. And we understand that by his death, we have life in abundance, eternal life. We know this through the truth that is in the Word of God. ಸೊ ಹೌದು, ಅವರು ಶಿಲುಬೆ ಮೇಲೆ ಎಲ್ಲವೂ ನೆರವೇರಿತು ಎಂಬುದಾಗಿ ನೋಡುವಾಗ ಈ ಲೋಕದ ಮಕ್ಕಳಿಗೆ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೌದು, ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಮರಣ ಹೊಂದಿದ್ರು, ಅವರೇ ತಮ್ಮನ್ನು ತಾವು ಆ ಮರಣದಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂದ್ಮೇಲೆ ಹೇಗೆ ತಾನೇ ನಾನು ಅವ್ರು ನಂಬಿದ್ರೆ ನನಗೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ? ಈ ರೀತಿ ಅನೇಕ ವ್ಯಕ್ತಿಗಳು ಈ ರೀತಿ ಆಲೋಚನೆ ಮಾಡಬಹುದು. ಆದ್ರೆ ನಮಗೆ ಚೆನ್ನಾಗಿ ತಿಳಿದಿದೆ, ನಾವು ದೇವರ ವಾಕ್ಯದಲ್ಲಿ ನಾವು ಅದನ್ನ ಪರಿಗಣಿಸಿಕೊಂಡಿದ್ದೇವೆ. ಯಾಕೆಂದ್ರೆ ಯೇಸು ಕ್ರಿಸ್ತರು ದೇವರ ಪುತ್ರರಾಗಿದ್ದಾರೆ. ಅವರು ಸದಾಕಾಲ ದೇವರಿಗೆ ವಿಧೇಯರಾಗಿ ನಡೆದ್ರು. ಈವನ್ ಕಡೆಯ ನಿಮಿಷದವರೆಗೂ, ಈವನ್ ಅಂತ ಯಾತನೆಯ ಮಧ್ಯದಲ್ಲೂ ಕೂಡ ತನ್ನ ತಂದೆಗೆ ವಿಧೇಯರಾಗಿ ನಡೆದ್ರು ಎಂಬುದಾಗಿ ಕೂಡ ಅವರ ವಾಕ್ಯದ ಮೂಲಕ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಅಷ್ಟು ಮಾತ್ರವಲ್ಲ, ಆ ಯೇಸು ಕ್ರಿಸ್ತರ ಮರಣದ ಮೂಲಕ ಅವರು ಮರಣವನ್ನ ಅಪ್ಪದೆ ಹೋಗಿದ್ರೆ ನಾನು ಮತ್ತು ನೀವೆಲ್ಲರೂ ಕೂಡ ದೇವರ ಜೀವನ ಅನುಭವಿಸಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಮತ್ತೊಂದು ರೀತಿ ಹೇಳೋದಾದ್ರೆ, ಪ್ರಭು ಯೇಸು ಕ್ರಿಸ್ತರೇ ನಿತ್ಯ ಜೀವವಾಗಿದ್ದಾರೆ. ಯಾಕೆ ನಾನು ಬಂದಿದ್ದಾದರೂ ನಿಮಗೆ ಜೀವನ ಕೊಡಲು, ಯಥೇಚ್ಛ ಜೀವನ ಕೊಡಲು. ಸೊ ಅಂದ್ರೆ ಯೇಸು ಕ್ರಿಸ್ತರಲ್ಲೇ ಜೀವ ಇದೆ. ಯೇಸು ಕ್ರಿಸ್ತರು ಮರಣವನ್ನು ಹೊಂದದೆ ಹೋಗಿದ್ರೆ ನಾನು ಮತ್ತು ನೀವು ಇವತ್ತು ದೇವರೊಂದಿಗೆ ಜೀವಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಸತ್ಯ ನಮಗೆ ಗೊತ್ತಿದೆ. ಬಟ್ ಆದ್ರೆ ಈ ಲೋಕದ ಮಕ್ಕಳಿಗೆ, ಅನೇಕ ಮಕ್ಕಳಿಗೆ, ಅಂದ್ರೆ ದೇವರ ವಾಕ್ಯ ಗೊತ್ತಿಲ್ಲದಿರುವಂತಹ ಮಕ್ಕಳಿಗೆ ಈ ಸತ್ಯವನ್ನ ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. So Jesus' first words on the cross is, "Father, forgive them, for they do not know what they are doing." That is Luke 23:34. And Jesus' last words from the cross is, "It is finished." John 19:30. ಸೊ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ನೇತಾಡುವಾಗ ಮೊದಲು ಬಾಯ್ತಿ ನುಡಿದಂತ ಪದ ಏನಂದ್ರೆ, ಲೂಕನ ಸುವಾರ್ತೆ 23ನೇ ಅಧ್ಯಾಯ ವಾಕ್ಯ 33 ಮತ್ತು 34. ತಂದೆಯೇ, ಇವರನ್ನ ಕ್ಷಮಿಸು, ತಾವೇನು ಮಾಡುತ್ತಿರುವರೆಂದು ಇವರು ಅರಿಯರು. ಅದೇ ರೀತಿ ಶಿಲುಬೆ ಮೇಲೆ ಕಡಿದಾಗಿ ಯೇಸು ಕ್ರಿಸ್ತರು ನುಡಿದಂತ ನುಡಿ ಏನಂದ್ರೆ, ಯೋಹಾನ ಶುಭ ಸಂದೇಶ 19ನೇ ಅಧ್ಯಾಯ ವಾಕ್ಯ 30 ನೋಡೋದಾದ್ರೆ ಅಲ್ಲಿ ವಾಕ್ಯ ಈ ರೀತಿ ಹೇಳ್ತದೆ, ಎಲ್ಲವೂ ನೆರವೇರಿತು, ಇಟ್ ಈಸ್ ಫಿನಿಶ್ಡ್ ಎಂಬುದಾಗಿ. So the sacrifice has been made, forgiveness is offered, salvation is offered.
ಸೊ ಬಲಿ ಅರ್ಪಣೆ ಅಲ್ಲಿ ನೆರವೇರಿತು, ಅದರ ಮೂಲಕ ಕ್ಷಮಾಪಣೆ ಮತ್ತು ರಕ್ಷಣೆ ಕೊಡಲ್ಪಟ್ಟಿತು. So the question still remains, how do I forgive? How do I forgive when the situation is painful, horrible, when the situation is unbearable? The answer is, we forgive because Jesus did forgive us, and that's how we forgive. ಸೊ ಹೌದು, ಇಷ್ಟೆಲ್ಲ ನಾವು ಕಲ್ತ್ಕೊಂಡು ಆದ್ಮೇಲೆ ಕೂಡ ನಮ್ಮಲ್ಲಿ ಎದ್ದೇಳುವಂತ ಮತ್ತೊಂದು ಪ್ರಶ್ನೆ ಏನಂತಂದ್ರೆ, ಸೇಮ್ ಅದೇ ಪ್ರಶ್ನೆ ಆಗಿದೆ. ಅದೇನಂದ್ರೆ, ಹೌದು ಯೇಸು ಕ್ರಿಸ್ತರು ನಮ್ನೆಲ್ಲ ಕ್ಷಮಿಸಿದ್ದಾರೆ, ಓಕೆ, ಆದ್ರೆ ಇಷ್ಟೆಲ್ಲ ಯೇಸು ಸ್ವಾಮಿ ಕ್ಷಮೆ ಕೊಟ್ಟಿದ್ರು ಕೂಡ ನನಗೆ ನೋವನ್ನು ಕೊಟ್ಟದ ವ್ಯಕ್ತಿಗಳನ್ನ ನಾನು ಹೇಗೆ ತಾನೇ ಕ್ಷಮಿಸ್ಲಿಕ್ಕೆ ಸಾಧ್ಯ? ಆ ನೋವಿನ ಮಧ್ಯದಲ್ಲೂ, ಆ ಒತ್ತಡದ ಮಧ್ಯದಲ್ಲೂ ಕೂಡ, ಅಂತ ಒಂದು ಸಂಕಟಕರವಾದ ಪರಿಸ್ಥಿತಿ ಮಧ್ಯದಲ್ಲೂ ಕೂಡ ನಾನು ಹೇಗೆ ತಾನೇ ಆ ವ್ಯಕ್ತಿಯನ್ನ ಕ್ಷಮಿಸ್ಲಿಕ್ಕೆ ಸಾಧ್ಯ? So let's bow our heads and make a prayer. Heavenly Father, we thank you for showing us through the example of Jesus. Jesus, you forgave. Even though you were going through the torture, you focused on your Father and said, Father, forgive them, for they know not what they are doing. Lord, I speak the same words which are alive and active and powerful. And I pray, Lord, Father, forgive all of them who have hurt me, who have rejected me, who have abused me, who have come against me, the pain, the torture, the unbearable things that I'm going through. Lord, whoever is responsible, Lord, I choose to forgive them. And I ask you, Father, forgive them, for they know not what they are doing. And more than that, oh Lord, first of all, forgive me for the things that I did, which I was not doing, which I was not knowing. So, Father, in the name of Jesus, forgive me through the forgiveness that has been offered to me by Jesus, and the forgiveness that I have received. I choose to forgive all of them who are responsible for my trouble that I'm facing right now. Lord, I ask you to forgive them, as they did not know what they were doing. I thank you and I praise you, Lord, that we have received forgiveness, and I've given forgiveness to all of them by the forgiveness that I received through Jesus. Thank you, Jesus, for sharing with us your true life and helping us and giving us the grace to imitate you and to follow you all the days of our life by forgiving everyone unconditionally, innumerable times, by the forgiveness that I have received from you. Thank you and praise you in Jesus' name. Amen. Amen. ಹೌದು ಪ್ರೀತಿಯ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಅದೇನೆಂದ್ರೆ, ಈ ವಿಶೇಷವಾದಂತ ಈ ಒಂದು ಸಮಯದಲ್ಲಿ ಯಾವ ರೀತಿ ನಮಗೆ ವಿರೋಧವಾಗಿ ಬರುವಂತ ವ್ಯಕ್ತಿಗಳನ್ನ ಕ್ಷಮಿಸ್ಲಿಕ್ಕೆ ಸಾಧ್ಯ ಎಂಬುದಾಗಿ ನೀವು ಅದನ್ನು ನಮಗೆ ಕಲಿಸಿಕೊಟ್ಟಿದ್ದೀರಿ. ಹೌದು ಪ್ರಭು ಯೇಸುವೆ, ನೀವು ಶಿಲುಬೆ ಮೇಲೆ ಅಂತ ಯಾತನೆ ಅನುಭವಿಸುವ ಸಂದರ್ಭದಲ್ಲೂ ಕೂಡ ಆ ನೋವನ್ನು ಕೊಟ್ಟಂತಹ ನಮ್ಮನ್ನ ಯಾವ ರೀತಿ ನೀವು ಕ್ಷಮಿಸಿದ್ರಿ ಎಂಬುದಾಗಿ ನೀವು ತೋರ್ಪಡಿಸಿದಿರಿ. ತಂದೆಯೇ, ಇವರನ್ನ ಕ್ಷಮಿಸಿ, ತಾವೇನು ಮಾಡುತ್ತಿರುವರೆಂದು ಅವರು ಅರಿಯರು ಎಂಬುದಾಗಿ. ಹೌದು, ಆ ಕ್ಷಣದಲ್ಲಿ ಆ ನುಡಿಯನ್ನ ನುಡಿಯುವುದು ಮಾತ್ರವಲ್ಲ, ನಿಮಗೆ ನೋವನ್ನು ಕೊಟ್ಟಂತಹ ನಮ್ಮೆಲ್ಲರಿಗೋಸ್ಕರ ಆ ಕ್ಷಮಾಪಣೆ ನೀಡಲಿಕ್ಕೆ ಶಕ್ತಿಯನ್ನು ಕೊಟ್ಟಂತ ಅದೇ ಪವಿತ್ರಾತ್ಮರು ನಮ್ಮಲ್ಲೂ ಕೂಡ ನೆಲೆಗೊಂಡಿದ್ದಾರೆ. ಈ ನಿಮಿಷದಲ್ಲೂ ಕೂಡ ಅಪ್ಪ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಕೇಳಿಕೊಳ್ತಾ ಇದ್ದಾವೆ, ನಮಗೆ ವಿರುದ್ಧವಾಗಿ ನಮ್ಮ ಮನ ನೋಯಿಸಿರುವವರನ್ನ, ನಮಗೆ ತಿರಸ್ಕಾರ ಮಾಡಿರುವಂತ ವ್ಯಕ್ತಿಗಳನ್ನ, ನಮಗೆ ತೊಂದರೆ ಕೊಟ್ಟದ ವ್ಯಕ್ತಿಗಳನ್ನ, ಅಥವಾ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಿರುವಂತ ವ್ಯಕ್ತಿಗಳನ್ನ, ಇವರೆಲ್ಲರನ್ನ ಯೇಸುವೇ, ನಾವು ಈ ಕ್ಷಣದಲ್ಲೂ ಕೂಡ ಅವರಿಗೆ ಕ್ಷಮೆ ಕೊಡಲು ನಾವು ನಿರ್ಧಾರ ತೆಗೆದುಕೊಳ್ತಾ ಇದ್ದಾವೆ. ಇದು ನಾವು ನಮ್ಮ ಸ್ವಂತ ಶಕ್ತಿಯಿಂದ ಸಾಧ್ಯ ಇಲ್ಲ. ನಾವು ಪರಲೋಕದ ಆ ತಂದೆಯ ಕ್ಷಮೆಯನ್ನ ಯೇಸುವೆ ನಿಮ್ಮ ಮೂಲಕ ನಾವು ಆ ಕ್ಷಮಾಪಣೆಯ ಸ್ವೀಕಾರ ಮಾಡಿಕೊಂಡಿದ್ದೇವೆ. ಅದೇ ಕ್ಷಮಾಪಣೆಯನ್ನ ನಿಮ್ಮ ನಾಮದಲ್ಲೇ ಆ ವ್ಯಕ್ತಿಗಳಿಗೂ ಕೂಡ ನಾವು ಈ ನಿಮಿಷದಲ್ಲಿ ಕೊಡಲು ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಪವಿತ್ರಾತ್ಮರೇ, ನಮ್ಮನ್ನ ಬಲಪಡಿಸಿರಿ. ನಾವು ಯಾವ ರೀತಿ ಯೇಸು ಕ್ರಿಸ್ತರ ಮೂಲಕ ತಂದೆಯ ಕ್ಷಮಾಪಣೆಯನ್ನು ಹೊಂದಿಕೊಂಡಿದ್ದೇವೋ, ಅದೇ ರೀತಿ ಪರರು ಕೂಡ ಯೇಸು ಕ್ರಿಸ್ತರು ಕೊಟ್ಟಿರುವಂತಹ, ಯೇಸು ಕ್ರಿಸ್ತರ ಮೂಲಕ ತಂದೆಯಾದ ದೇವರು ಬಿಡುಗಡೆ ಮಾಡುವಂತ ಕ್ಷಮಾಪಣೆಯನ್ನ ನಾನು ಈ ನಿಮಿಷದಲ್ಲಿ ಅವ್ರಿಗೆ ಕೊಡ್ಲಿಕ್ಕಾಗಿ ನಿರ್ಧಾರ ತೆಗೆದುಕೊಂಡಿದ್ದೇನೆ. ಹೌದು ಅಪ್ಪ ತಂದೆಯೇ, ಅವರು ಏನು ಮಾಡುತ್ತಿರುವವರು ಅವರು ಅರಿಯರು, ಅವರನ್ನ ಕ್ಷಮಿಸಿರಿ, ಅವರನ್ನ ಕ್ಷಮಿಸಿರಿ. ಹೌದು ಪ್ರಭು ಯೇಸುವೆ, ನಾವು
ನಿಮ್ಮ ಮೂಲಕ ತಂದೆಯ ಕ್ಷಮಾಪಣೆಯನ್ನು ಹೊಂದಿಕೊಂಡಿರುವುದು ಮಾತ್ರವಲ್ಲ, ಆ ಕ್ಷಮಾಪಣೆಯನ್ನ ನಮ್ಮ ವಿರುದ್ಧವಾಗಿ ಬಂದಿರುವಂತಹ ವ್ಯಕ್ತಿಗಳಿಗೆ ನೀಡುವುದರ ಮೂಲಕ, ಅದನ್ನ ಪ್ರಕಟಪಡಿಸುವುದರ ಮೂಲಕ ನಾವು ಕ್ರಿಸ್ತ ಯೇಸುವನ್ನು ಹಿಂಬಾಲಿಸಿಕೊಂಡು ಬರುವಂತಹ ಶಿಷ್ಯರು, ಅವರನ್ನ ಪ್ರತಿಬಿಂಬಿಸುವಂತಹ ಶಿಷ್ಯರೆಂಬುದಾಗಿ ನಮ್ಮ ಆ ಒಂದು ಕಾರ್ಯದ ಮೂಲಕ ಅದನ್ನು ವ್ಯಕ್ತಪಡಿಸುವಂತೆ ಇಂದು ನಮ್ಮನ್ನ ಬಲಪಡಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ನಿಮ್ಮ ವಾಕ್ಯದ ಮೂಲಕ ಆ ಒಂದು ರಹಸ್ಯವನ್ನ ಇವತ್ತು ನಮಗೆ, ನಿಮ್ಮ ಮಕ್ಕಳಾಗಿರುವಂತ ನಮಗೆ ಬಹಿರಂಗಗೊಳಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ಪ್ರಭು ಯೇಸುವೇ, ಇಡೀ ಮಾನವ ಕುಲಕ್ಕೆ ಬೇಕಾಗಿರುವಂತಹ ಆ ಕ್ಷಮೆಯನ್ನ ನೀವು ಅಂದು ಶಿಲುಬೆ ಮೇಲೆ ತಂದೆಯ ಬಳಿಯಲ್ಲಿ ಅದನ್ನ ಪ್ರಾರ್ಥಿಸಿದ್ರಿ. ಇವತ್ತು ನಾವು ಕೂಡ ನಮ್ಮ ವಿರುದ್ಧವಾಗಿ ಯಾರೆಲ್ಲ ಬಂದಿದ್ದಾರೋ ಕ್ಷಮೆಯನ್ನ ಕೊಡುವುದರ ಮೂಲಕ, ಅವರಿಗೋಸ್ಕರ ಪ್ರಾರ್ಥನೆ ಮಾಡುವುದರ ಮೂಲಕ ಮತ್ತು ಕ್ಷಮೆಯನ್ನ ನೀಡುವುದರ ಮೂಲಕ ನಾವು ಕೂಡ ಅದೇ ಮಾರ್ಗದಲ್ಲಿ ಮುನ್ನಡೆಯುವಂತೆ ನಮ್ಮನ್ನ ಇಂದು ಬಲಪಡಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ರಕ್ಷಕರ ನಾಮದಲ್ಲಿ, ಪ್ರಭು ಯೇಸುವಿನ ನಾಮದಲ್ಲಿ ನಾವು ಇಂದು ಅಪ್ಪ ತಂದೆಯ ಕ್ಷಮಾಪಣೆಯನ್ನು ಹೊಂದಿಕೊಂಡಿದ್ದೇವೆ. ಅದೇ ಕ್ಷಮಾಪಣೆಯನ್ನ ಪರರಿಗೂ ಕೂಡ ನೀಡುವಂತ ಅದೇ ಹಾದಿಯಲ್ಲಿ ಮುನ್ನಡೆಯುತ್ತೇವೆ ಎಂಬುದಾಗಿ ದೃಢವಾಗಿ ನಂಬಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವದ ತಂದೆಯೇ. ಅಮೇನ್, ಅಮೇನ್, ಅಮೇನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ Thank you, Jesus. Thank you, Jesus. Praise the Praise Lord. you, Jesus. Thank you, Jesus. Praise you, Jesus. Hallelujah. Bye.